ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಹಣವೇ ಬೀಡು ಮೌಢ್ಯ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಬಹುಶಃ ವಿವಿಧ ರೀತಿಯಲ್ಲಿ ಈಗ ಗ್ರಹಣಗಳು ಒಂದು ವರ್ಷಂಪ್ರತಿ ನಡೆಯುವಂಥ ಒಂದು ಜಾಯಮಾನ ಅಂತ ಹೇಳ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಹಣದ ಬಗೆಗೆ ಇರುವಂಥ ಒಂದಷ್ಟು ಜನರ ನಡುವೆ ಇರುವಂಥ ನಂಬಿಕೆಗಳಿರ್ತವೆ. ಅದಕ್ಕೆ ಬಹುಶಃ ಉಪ್ಪು ಖಾರ ಮಸಾಲೆ ಸೇರಿಸಿ ಒಂದಷ್ಟು ಹರಿಯ ಬಿಡಲಾಗ್ತಾ ಇರುವಂಥದ್ದು. ಏನಿದು ಗ್ರಹಣ ಅಂತ ತಿಳ್ಕೊಳ್ಬೇಕಾದ ಮತ್ತೆ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆಯೇ? ಪ್ರಾಥಮಿಕ ಶಾಲೆಯಲ್ಲಿ ಅಥವಾ ಪ್ರೌಢಶಾಲೆಯಲ್ಲಿ ಕಾಲೇಜುಗಳಲ್ಲೂ ಕಲಿತಂಥ ಪಾಠಗಳು ನಾವು ಮರೆಯುತ್ತಿದ್ದೇವೆ ಅಂತ ಒಂದು ಕಡೆಯಾಗಿದ್ದರೆ, ಮತ್ತೊಂದು ಕಡೆಯಲ್ಲಿ ವೈಜ್ಞಾನಿಕವಾದಂಥ ಗ್ರಹಣ ಏನು ಅಂತನ್ನುವಂಥದ್ದು. ಓಕೆ, ಬಹುಶಃ ಇದರ ಹಿನ್ನೆಲೆಯಲ್ಲಿ ಇರುವಂಥ ನಂಬಿಕೆಗಳ ಬಗೆಗೆ ನಾವು ಬಿಡೋಣ, ಆದರೆ ಮೌಢ್ಯತೆಗಳ ಬಗೆಗೆ ಏನು ಹೇಳೋಣ ಅಂತನ್ನುವಂಥದ್ದು. ಹಾಗಿದ್ರೆ ಈ ಗ್ರಹಣ ಜುಲೈ 27ಕ್ಕೆ ಚಂದ್ರಗ್ರಹಣ ನಡೀತಾ ಇದೆ. ಈ ಗ್ರಹಣ 21ನೇ ಶತಮಾನಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ದೀರ್ಘ ಅವಧಿಯ ಸುಮಾರು 6 ಗಂಟೆ 14 ನಿಮಿಷಗಳಷ್ಟು ಕಾಲ ಈ ಒಂದು ಗ್ರಹಣದ ಒಂದು ಪ್ರಕ್ರಿಯೆ ಇರುತ್ತದೆ. ಹಾಗಾಗಿ ದೊಡ್ಡ ಸುದ್ದಿ ಆಗಿರುವಂಥದ್ದು. ಇದರ ಹಿನ್ನೆಲೆಯಲ್ಲಿ ಜೊತೆಗೆ ಈ ಗ್ರಹಣ ಏನಿದೆ ಇದು ವಿವಿಧ ಹಂತಗಳಲ್ಲಿ ಬರುತ್ತದೆ ಅಂತ ಅನ್ನುವಂಥದ್ದು. ಈಗ ಈ ಗ್ರಹಣ ಜಾಗತಿಕವಾಗಿ ಯಾವ ರೀತಿಯಲ್ಲಿ ನಡೀತದೆ ಮತ್ತು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಅವಧಿಗಳು ಎಷ್ಟು, ಯಾವ ರೀತಿಯಾಗಿ ನಡೀತದೆ, ವೈಜ್ಞಾನಿಕವಾದಂಥ ಹಿನ್ನೆಲೆಗಳೇನು ಅನ್ನೋದ್ರ ಬಗೆಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಜೊತೆಗೆ ಸಾಮಾಜಿಕವಾಗಿ ಇದ್ರ ಬೀರುವಂಥ ಪರಿಣಾಮಗಳು ಏನು ಅನ್ನೋದ್ರ ಬಗೆಗೂ ಕೂಡ ನಾವು ಇವತ್ತು ಚರ್ಚೆ ನಡೆಸ್ತಾ ಇದ್ದೇವೆ. ಗ್ರಹಣಗಳನ್ನು ಇವತ್ತು ನಿನ್ನೆ ಕಂಡವರಲ್ಲ, ಈ ಹಿಂದೆಯೂ ಕೂಡ ನಾವು ಕಂಡವರು. ಈ ಹಿನ್ನೆಲೆಯಲ್ಲಿ ಗ್ರಹಣದ ಸಂದರ್ಭದಲ್ಲಿ ನಿಮ್ಮ ಅನುಭವಗಳೇನು ಅನ್ನುವಂಥದ್ದನ್ನು ಕೂಡ ನೀವು ನಮಗೆ ಫೋನ್ ಮಾಡಿ ಕರೆ ಮಾಡಿ ತಿಳಿಸಬಹುದಾಗಿದೆ. ನಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ಚರ್ಚೆ ಮಾಡಲಿಕ್ಕಾಗಿ ವಿಜ್ಞಾನದ ಪ್ರಾಧ್ಯಾಪಕಿ ಸರೋಜ ಪ್ರಕಾಶ್ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ವಿಜ್ಞಾನದ ಪ್ರಾಧ್ಯಾಪಕರು ಮತ್ತು ಬಹಳಷ್ಟು ವಿಜ್ಞಾನ ಚಟುವಟಿಕೆಗಳನ್ನು ನಡೆಸ್ತಾ ಇರುವವರು ಕೂಡ ಸೈಂಟ್ ಆಗ್ನೆಸ್ ಕಾಲೇಜ್ ವಿಜ್ಞಾನದ ಪ್ರಾಧ್ಯಾಪಕರು ಕೂಡ ಆಗಿದ್ರು. ವಿಜ್ಞಾನದ ಪ್ರಾಧ್ಯಾಪಕರು ಅಂತ ನಾನು ಹೇಳ್ತೇನೆ, ಈಗಲೂ ಅವ್ರು ನಿವೃತ್ತ ಅಂತ ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ಜಯಂತ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮಿಂದ ಆರಂಭ ಮಾಡ್ತಾರೆ. ಏನು ಜುಲೈ 27ಕ್ಕೆ ನಡೆಯುವಂಥ ಒಂದು ಚಂದ್ರಗ್ರಹಣ ಅತ್ಯಂತ ಬಹಳಷ್ಟು ಸುದ್ದಿ ಆಗಿರುವಂಥದ್ದು ಮತ್ತು 21ನೇ ಶತಮಾನಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ದೀರ್ಘಾವಧಿಯ ಚಂದ್ರಗ್ರಹಣ ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ಏನು ಸರ್ ಈ ಚಂದ್ರಗ್ರಹಣ? ಈಗ ನೀವೇ ಆರಂಭದಲ್ಲಿ ಹೇಳಿದ ಹಾಗೆ ಮತ್ತೆ ಇದಕ್ಕೆ ನಾವು ವಿವರಣೆ ಕೊಡುವುದು, ಮತ್ತೆ ಪ್ರಾತ್ಯಕ್ಷ ಕೊಡುವುದು ಬೇಕಾಗ್ತದ ಅಂತ ನೀವು ಕೇಳಿದ್ದೀವಿ. ನನ್ನ ಪ್ರಕಾರ ಬೇಕಾಗ್ತದೆ ಅಂತ. ಯಾಕಂದ್ರೆ ನಮ್ಮ ಮನಸ್ಸು ಜಡ, ಎಷ್ಟೇ ವಿಷಯ ಹೇಳಿದ್ರು ಮತ್ತೆ ಅದು ಬಿದ್ದು ಹೋಗ್ತದೆ. ಹಾಗಾಗಿ ಇದೊಂದು ಶೈಕ್ಷಣಿಕ ಕಾರ್ಯಕ್ರಮವಾಗಿ ನಡೀಬೇಕು. ಹಾಗಾಗಿ ನಾವು ಕೂಡ ಒಪ್ಕೊಂಡು ಬಂದಿದ್ದೇವೆ, ಇದೇ ಕಾರ್ಯಕ್ರಮ ಅನೇಕ ಮಾಡಿದ್ದೇವೆ. ಈಗ ಇಲ್ಲಿ ದೀರ್ಘಾವಧಿ ಅಂತ ಹೇಳುವಾಗ ಅದು ಆ್ಯಕ್ಚುಲಿ ಪೂರ್ಣ ಗ್ರಹಣ ಅಂತ, ಈಗ ಇದು ಖಗ್ರಾಸ ಅಂತ ಹೇಳ್ತೇವೆ, ಟೋಟಲ್ ಎಕ್ಲಿಪ್ಸ್ ಅಂತ. ಇದರ ಅವಧಿ ಥಿಯರಿಟಿಕಲ್ ಲೆಕ್ಕಾಚಾರ ಪ್ರಕಾರ ಮ್ಯಾಕ್ಸಿಮಮ್ ಅಂದರೆ 107 ನಿಮಿಷ ಅಂತ, ಅಂದರೆ ಪೂರ್ಣ ಗ್ರಹಣದ ಅವಧಿ. ಆರಂಭ ಆಗುವಾಗ ಸ್ವಲ್ಪ ಬ್ಲಡ್ ಇರ್ತಕ್ಕೆ ನೀವು 6 ಗಂಟೆ ಹೇಳಿದ್ರೆ ಅದು ಟೋಟಲ್, ಅದು ಒಟ್ಟು ಅವಧಿ. ಅದರಲ್ಲಿ ಪೂರ್ಣ ಕವರ್ ಆಗುವಂಥ ಅವಧಿ ಈ ಬಾರಿ ಸುಮಾರು 102-103 ನಿಮಿಷ. ಬಟ್ ಲೆಕ್ಕಾಚಾರದ ಪ್ರಕಾರ ಮ್ಯಾಕ್ಸಿಮಮ್ ಅಂದರೆ 107 ನಿಮಿಷವರೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಕಳೆದ ಬಾರಿ ಬಹುಶಃ 2006ರಲ್ಲಿ 2000ನೇ ಇಸ್ವಿ ಅಂದರೆ 20ನೇ ಶತಮಾನದಲ್ಲಿ ಕೊನೆಗೆ ಅದು 106 ನಿಮಿಷವೇನೋ ಆಗಿತ್ತು ಹತ್ರ. ಹಾಗಾಗಿ ಇದು ಈ ಶತಮಾನದಲ್ಲಿ ದೀರ್ಘವಾದ ಒಂದು ಅವಧಿಯ ಗ್ರಹಣ ಹೌದು. ಈಗ ನಾನು ಹೇಳಬೇಕಂದ್ರೆ ಮತ್ತೆ ವಿವರಣೆ ಕೊಡೋಣ. ಇಲ್ಲಿ ಆರಂಭದ ಹಂತ ಒಂದು, ಇನ್ನೊಂದು ಅದು ಪಾರ್ಶ್ವವಾಗಿ ಹಿಡುವಂಥದ್ದು, ಮತ್ತೆ ಕೊನೆಗೆ ಗರಿಷ್ಠ ಪ್ರಮಾಣದಲ್ಲಿ ಗ್ರಹಣ ಹಿಡಿತದೆ ಅಂತ ಅನ್ನುವಂಥದ್ದು. ಸೊ ಇದನ್ನು ಟೋಟಲ್ ಆಗಿ ಮಾಡಿದ್ರೆ 6 ಗಂಟೆ. ಓಕೆ, ಈಗ ಈ ಸಂದರ್ಭದಲ್ಲಿ ಅದು ನಡುವೆ ಬರುವಂತ ಸಂದರ್ಭದಲ್ಲಿ ಬಹಳ ಚಂದ್ರ ಕೆಂಪಾಗಿ ಕಾಣ್ತಾನೆ ಅಂತ ಅನ್ನುವಂಥದ್ದು. ಸೊ ಇದು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಬಹುಶಃ ನಾನು ಮುಂದೆ ಅದನ್ನು ಕೇಳ್ತೇನೆ. ಮೇಡಮ್, ಈಗ ನೀವು ಕಂಡಂತ ಗ್ರಹಣ, ಬಹುಶಃ ಈ ಗ್ರಹಣಕ್ಕೆ ನೀವು ಏನು ವಿಶೇಷತೆ ಕೊಡ್ತೀರ ಅಂತ ಗೊತ್ತಿಲ್ಲ. ನಿಮ್ಮ ಕಂಡಂತ ಚಂದ್ರಗ್ರಹಣಗಳಲ್ಲಿ ಇದನ್ನ ಯಾವ ರೀತಿಯಲ್ಲಿ ವ್ಯಾಖ್ಯಾನಿಸ್ತೀರಂತ ಈ ಗ್ರಹಣವನ್ನು? ಇದಕ್ಕೆ ನಿಜವಾಗಿ ಹೇಳ್ಬೇಕಂದ್ರೆ ನಾನೇನು ಮಹಾ ವಿಶೇಷತೆ ಅಂತ ಹೇಳ್ತಾ ಇಲ್ಲ. ಯಾಕೆಂದ್ರೆ ಎಷ್ಟೋ ಇಂಥ ಚಂದ್ರಗ್ರಹಣ ನಡೆದಿದೆ, ಸೂರ್ಯಗ್ರಹಣ ನಡೆದಿದೆ, ಅತ್ಯಂತ ಸ್ವಾಭಾವಿಕವಾಗಿ ನಡೆಯುವಂತ ಕ್ರಿಯೆ ಇದು. ಹಾಗಾಗಿ ಇದಕ್ಕೆ ಯಾರು ಜನರು ಮೌಢ್ಯಾಚಾರಗಳಿಗೆ ಬಲಿ ಆಗಬೇಡಿ, ಸಹಜವಾಗಿರಿ. ಹೇಗೆ ನೀವು ಹೂವು
ಅರಳ್ತದೋ, ದುಂಬಿ ಆಚೆ ಈಚೆ ಹರಡ್ತೋ ಅಷ್ಟು ಸಹಜವಾಗಿ ನಡೆಯುವಂತ ಕ್ರಿಯೆ. ಹಾಗಾಗಿ ಮಹಾ ವಿಶೇಷವಾಗಿ ಏನು ಮಾಡ್ಕೋಬೇಡಿ. ಆದ್ರೆ ಇದನ್ನ ಗಮನಿಸಿ ಎಂಜಾಯ್ ಮಾಡಿ, ಅದನ್ನ ಆನಂದಿಸಿ. ಹೇಗೆ ಕಾಣಿಸ್ತದೆ, ಎಷ್ಟು ಹೊತ್ತು ತನಕ ನನಗೆ ಚಂದ್ರ ಮರೆ ಆಗ್ತಾನೆ, ಅದನ್ನ ನೀವು ಆನಂದಿಸಿ ಅಂತ ಹೇಳ್ತೇನೆ. ನನಗೆ ಈ ಸಾಮಾಜಿಕವಾಗಿ ಕಂಡಂತ ಗ್ರಹಣದ ಸಂದರ್ಭಗಳಲ್ಲಿ ನಾವು ಇರುವಂತದ್ದು ನಿಮ್ಮ ಅನುಭವಗಳು ಹೇಗೆ ಗ್ರಹಣದ ಸಂದರ್ಭದಲ್ಲಿ ಅಂತ? ಅದು ಚಂದ್ರಗ್ರಹಣ ಆಗ್ಬೋದು, ಸೂರ್ಯಗ್ರಹಣ ಆಗ್ಬೋದು. ಸೂರ್ಯಗ್ರಹಣ ಒಂದು ನೆನಪಿದೆ. ಆಗ ಸೂರ್ಯಗ್ರಹಣ ಆದ ಕೂಡಲೇ ಎಲ್ಲ ಹಕ್ಕಿಗಳು ಚಿಲಿಪಿಲಿ ಗುಟ್ಟು ಮನೆಗೆ ಹೊರಟು, ಕಾಗೆಗಳು ಕಾಕ ಅಂತ ಹಾಗೆಲ್ಲ ಆಯ್ತು. ನಾವು ಕೂಡ ಮತ್ತೆ ಸುತ್ತಮುತ್ತ ತುಂಬಾ ಕಣ್ಣರಸಿ ನೋಡಿದ್ವಿ. ಮತ್ತೆ ಪ್ರಾಣಿ ಪಕ್ಷಿಗಳಿಗೆ ಏನಪ್ಪಾ ಇದು ಇದ್ದಕ್ಕಿದ್ದಾಗೆಲ್ಲ ಬದಲಾವಣೆಗಳಾಗ್ಬೋದು. ಲೇಟೆಸ್ಟ್ ಆಗಿ ನಾವು ಇನ್ನೊಂದು ಚಂದ್ರಗ್ರಹಣವನ್ನು ಕೂಡ ನೋಡಿದ್ದೇವೆ. ಅದು ಒಂದು ನಮ್ದೊಂದು ಗ್ರೂಪ್ ಇದೆ, ನಾವು ಸರ್ ಎಲ್ಲ ಸೇರ್ಕೊಂಡು ಮಾಡಿದ್ದೇವೆ ಸ್ಕೈ ವಾಚಿಂಗ್ ಪ್ರೋಗ್ರಾಮ್. ಹಾಗಾಗಿ ಎಲ್ಲಾದ್ರೂ ಮಾಡ್ತಿರ್ತೇವೆ. ಹಾಗೆ ಮಾಡೋ ಒಬ್ಬಳು ಹುಡುಗಿ ಇದ್ದಾಳೆ. ಅವಳು ತಂದೆ ಒಂದು ಟೆಲಿಸ್ಕೋಪ್ ತಗೊಂಡು ಅವಳು ಒಂದು ಮನೆ ಮೇಲೆ ಇರಿಸಿ ಸುತ್ತಮುತ್ತಲ ಮಕ್ಕಳನ್ನೆಲ್ಲ ಕರೆದು, ಅವಳು ಇಂಜಿನಿಯರಿಂಗ್ ಓದ್ತಾ ಇರೋ ಹುಡುಗಿ ಅಂತವಳು ಎಲ್ಲರನ್ನು ಕರೆದು ಅವಳು ತೋರಿಸಿದ್ಲು. ಆದ್ರೆ ವಿಚಿತ್ರ ಏನಾಯ್ತು ಅಂದ್ರೆ ಅವತ್ತು ಮೋಡ ಇತ್ತು. ಹಾಗಾಗಿ ಶುರುವಿನ ಹಂತ ಕಾಣ್ಲೇ ಇಲ್ಲ. ಕೊನೆಗೆ ಅದು ಕಂಡಿದ್ ನನಗೇನೆ, ಅಲ್ಲಿ ನೋಡಿ ಏನೋ ರೌಂಡ್ ಆಗಿ ಕಾಣಿಸ್ತಾ ಇದೆ, ಅದೇ ಚಂದ್ರ ಅಂತ ಹೇಳಿದ್ರು. ಆಮೇಲೆ ನೋಡಿದಾಗ ಗೊತ್ತಾಯ್ತು ಕೆಂಪು ಚಂದ್ರ ಕಂಡಿತ್ತು. ಆಮೇಲೆ ತುಂಬಾ ಎಂಜಾಯ್ ಮಾಡಿದ್ವಿ. ನೇರವಾಗಿ ನೋಡಿದ್ರೆ ಹೌದು, ಏನು ತೊಂದರೆ ಇಲ್ಲಪ್ಪ ಅದು. ಯಾಕಂದ್ರೆ ಈಗಲೂ ಕಣ್ಣು ಸರಿಯಾಗೇ ಇದೆ. ಹಾಗಾಗಿ ಅದರಿಂದ ಏನು ತೊಂದರೆ ಇಲ್ಲ. ಸರಿ, ಈಗ ಅಲ್ಲಿ ಚಂದ್ರಗ್ರಹಣ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಣುವುದು. ಕೆಲವೊಮ್ಮೆ ನಮ್ಗೆ ಗ್ರಹಣ ಇದೆ ಅಂತ ಹೇಳ್ತಾರೆ, ನಮ್ಗೇನು ಗೋಚರ ಆಗುದಿಲ್ಲ. ಕೆಲವೊಮ್ಮೆ ಎಲ್ಲ ರೀತಿಯಾದಂತ ಈ ಆಚರಣೆಗಳು ಇರ್ತದೆ, ಅಥವಾ ಒಂದು ಆತಂಕಗಳು ಇರ್ತದೆ. ಗ್ರಹಣ ಇದೆ ಗ್ರಹಣ ಇದೆ ಗ್ರಹಣ ಇದೆ ಅಂತ ಮತ್ತೆ ಮೇಲೆ ನೋಡ್ಬೇಕಾದ್ರೆ ಗ್ರಹಣವೇ ಇರುವುದಿಲ್ಲ. ಈ ಹಿಂದಿನ ಕೆಲವು ಗ್ರಹಣಗಳ ಬಗ್ಗೆ ಅದನ್ನ ನಾವು ಹೇಗೆ ನೋಡಬಹುದು ಅಂತ. ನೋಡಿ, ಈಗ ಇವರು ಮೇಡಮ್ ಹೇಳಿದ ಹಾಗೆ ಚಂದ್ರಗ್ರಹಣವನ್ನು ನೇರವಾಗಿ ನೋಡೋದಕ್ಕೆ ಏನು ತೊಂದರೆ ಇಲ್ಲ. ಸೂರ್ಯಗ್ರಹಣ ಕೂಡ ಅದು ಗ್ರಹಣದಿಂದಾಗಿ ಅಲ್ಲ, ನಾವು ನೋಡೋದ್ರಿಂದ ಆಗುವಂಥದ್ದು. ಗ್ರಹಣ ಕಾಲದಲ್ಲಿ ನೇರ ನೋಡಬಾರದು ಅಂತೇಳಿ ಅದು ನಮ್ಮ ಪ್ರಾಕ್ಟೀಸ್ ಪ್ರಕಾರ ನಾವು ಗಮನಿಸಿರುವಂಥದ್ದು. ಓಕೆ. ಈಗ ಇನ್ನೂ ಕೆಲವು ಸೇರಿಸ್ಬೇಕಂದ್ರೆ ನೋಡಿ, ನೈಸರ್ಗಿಕವಾಗಿ ಕೆಲವು ಚಟುವಟಿಕೆಗಳಿರ್ತವೆ, ಅದನ್ನು ಹಾಗೇ ತಗೊಂಡ್ರೆ ನಮಗೆ ಅರ್ಥ ಆಗುತ್ತೆ. ಅದೇ ನಾವು ಸಂಪ್ರದಾಯ, ಹಿಂದಿನವ್ರ ಥಿಂಕಿಂಗ್, ನಮ್ಮ ಮನಸ್ಸಿನ ಭಯ ಇದೆಲ್ಲ ಸೇರಿಸ್ಕೊಂಡು ನೋಡುವಾಗ ಅದು ಬೇರೆ ಆಗುತ್ತೆ. ಈಗ ಹಿಂದೆ ನೋಡಿ, ಮೊನ್ನೆ ಜನವರಿ 31ಕ್ಕೆ ಅದಕ್ಕೆ ವಿವರಣೆ ಬಹಳ ಚೆನ್ನಾಗಿತ್ತು ಮೀಡಿಯಾದಲ್ಲಿ. ಅದು ಬ್ಲೂ ಮೂನ್, ಸೂಪರ್ ಮೂನ್ ಮತ್ತೆ ಬ್ಲಡ್ ರೆಡ್ ಮೂನ್ ಅಂತ. ಕರೆಕ್ಟ್. ಆಯ್ತಲ್ಲ? ಹೌದು. ಈಗ ಈ ಬಾರಿ ಆ ಬ್ಲೂ ಮೂನ್ ಏನೋ ಪಿಕ್ಚರ್ ಇಲ್ಲ, ಸೂಪರ್ ಮೂನ್ ಅಲ್ಲ, ಅದು ಬ್ಲಡ್ ರೆಡ್ ಮೂನ್ ಅಂತ. ಬ್ಲಡ್ ರೆಡ್ ಮೂನ್ ಅಂದ್ರೆ ರಕ್ತ ಚಂದ್ರ. ಹೌದು. ಈಗ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ಇದೆಲ್ಲ ಈ ಶಬ್ದಗಳಿಗೆ ಬೇರೆ ಅರ್ಥ ಕಟ್ತಾ ಹೋದ್ರೆ ಅದು ತಿಳುವಳಿಕೆ ಇಲ್ಲದಾಗ ಏನಾಗ್ತದೆ, ಒಂದು ಭ್ರಮೆ, ಹೀಗಾಗ್ತದೆ ಹಾಗಾಗ್ತದೆ, ಚಂದ್ರನಿಗೆ ಏನೋ ಆಗ್ತದೆ, ಏನಾಗೋದಿಲ್ಲ. ಇದು ಬರೀ ನೆರಳು ಬೆಳಕಿನ ಒಂದು ಆಟ, ನೈಸರ್ಗಿಕವಾಗಿ ನಡೆಯುವ ನೆರಳು ಮತ್ತೆ ಬೆಳಕಿನ ಆಟ. ಇರ್ಲಿ, ಅದ್ರ ಬಗ್ಗೆ ವಿವರಣೆ ಆಮೇಲೆ ಕೊಡೋಣ. ಈಗ ಈ ಬಾರಿ ಯಾಕೆ ಬ್ಲಡ್ ರೆಡ್ ಮೂನ್ ಅಂತ ಹೇಳಿದ್ರೆ, ಯಾವಾಗ್ಲೂ ಸೂರ್ಯಗ್ರಹಣದ ಹಾಗೆ ಆ ಬಿಂಬ, ಚಂದ್ರಬಿಂಬ ಅದು ಪೂರ್ತಿ ಕವರ್ ಆಗುವುದು ಅಥವಾ ಕಟ್ ಆದ ಕಾಣುವುದಿಲ್ಲ. ಚಂದ್ರನಿಗೆ ಒರಿಜಿನಲ್ ಬೆಳಕಿಲ್ಲ. ಹೌದು. ಭೂಮಿಯ ನೆರಳು ಅದರ ಮೇಲೆ ಬೀಳ್ತದೆ. ಅಂದ್ರೆ ಸೂರ್ಯನ ಬೆಳಕು ಬೀಳುವಾಗ ಹುಣ್ಣಿಮೆ ಚಂದ್ರ, ಹುಣ್ಣಿಮೆ ದಿವಸ ಆಗುವಂಥದ್ದು ಗ್ರಹಣ ಅಂತ ಕಾಣುವಂಥದ್ದು. ಭೂಮಿಯ ನೆರಳು ಬೀಳುವಾಗ ಸೈಡಿಂದಲೂ ಬೆಳಕು ಬಿದ್ದು ಸ್ಕ್ಯಾಟರ್ ಆಗಿ ಹೇಳ್ತೇವೆ ನಾವು, ರಿಫ್ರಾಕ್ಟ್ ಆಗ್ತದೆ. ಹಾಗಾಗಿ ಚಂದ್ರ ಮೇಲೆ ಸ್ವಲ್ಪ ಬೆಳಕು ಬೀಳ್ತದೆ. ಅದು ಏನು ಹೇಳ್ತಾರೆ, ಶಕ್ತಿ ಕಡಿಮೆ ಇರುವಂತ ಬೆಳಕು, ಕೆಂಪು. ಅದು ಆ ಬೆಳಕು ಬಿದ್ದಾಗ ಚಂದ್ರ ಕೆಂಪಾಗಿ ಕಾಣುತ್ತದೆ. ಸಹಜವಾಗಿ ಚಂದ್ರ ಕಪ್ಪು ಅಂದ್ರೆ ಅದಕ್ಕೆ ಬೆಳಕಿಲ್ಲ. ಅರ್ಥ ಆಯ್ತಲ್ಲ? ಸೊ ಬ್ಲೂ ಮೂನ್ ಅಂದ್ರೆ ಒಂದು ತಿಂಗಳಲ್ಲಿ ನಾವು ಲೆಕ್ಕ ಹಾಕುವ ಜನವರಿ ಡಿಸೆಂಬರ್ ತಿಂಗಳುಗಳಲ್ಲಿ 2 ಹುಣ್ಣಿಮೆ ಅಂದ್ರೆ ಅದಕ್ಕೆ ಸೆಕೆಂಡಿಗೆ ಬ್ಲೂ ಮೂನ್ ಅಂತ ಹೇಳ್ತಾರೆ. ಕಾವ್ಯಾತ್ಮಕವಾದ ಒಂದು ತಿಂಗಳಲ್ಲಿ, ಅಂದ್ರೆ ಜನವರಿ ಫೆಬ್ರವರಿ ತಿಂಗಳ, ಚಾಂದ್ರಮಾನ ತಿಂಗಳಲ್ಲ, ಜನವರಿಯಲ್ಲಿ ಮೊನ್ನೆ ಆರಂಭದಲ್ಲಿ ಒಂದು ಹುಣ್ಣಿಮೆ ಆಯ್ತು, ಕೊನೆಯಲ್ಲಿ ಒಂದು ಹುಣ್ಣಿಮೆ ಆಯ್ತು. ಸರಿ. ಹಾಗಾಗಿ 2ನೇ ಹುಣ್ಣಿಮೆ ಕನ್ಫ್ಯೂಸ್ ಆಗಬಾರ್ದು, ಅದು ಬ್ಲೂ ಮೂನ್ ಅಂತ. ಸೂಪರ್ ಮೂನ್ ಅಂದ್ರೆ ಇದರಲ್ಲಿ ದೊಡ್ಡದು ಯಾವ್ದು ಕಾಣ್ತದೆ, ಅದೇ ನಮ್ಮ ಅಂತರ ಬದಲಾಗ್ತಾ ಇರ್ತದೆ, ಸೂಪರ್ ಮೂನ್ ಅಂತ. ಹಾಗೆ ಪುಣ್ಯವಶಾತ್ ಈ ಸಲ ಬ್ಲಡ್ ರೆಡ್ ಮೂನ್ ಮಾತ್ರ ಇರುತ್ತೆ, ಸೂಪರ್ ಮೂನ್ ಇಲ್ಲ. ಓಕೆ ಸರ್, ಈಗ ನೀವು ಹೇಳಿದಂತ ಒಂದು ಗ್ರಹಣದ ವಿಜ್ಞಾನದ ಒಂದು ಕತೆ, ಗ್ರಹಣ ಹೀಗೆ ಆಗ್ತದೆ ಅಂತ. ಸೊ ನಾವು ಮತ್ತೆ ಮತ್ತೆ ಪಾಠ ಹೇಳುವಂಥದ್ದಿಲ್ಲ, ಅದನ್ನು ಹೇಗೆ ಹೇಳ್ಬೋದು ಅಂತ ನೋಡಿ. ಈಗ ನಾನು ಕೂತ ಜಾಗದಲ್ಲಿ, ಈಗ ಸ್ಟುಡಿಯೋದಲ್ಲಿ ಕೂತಾಗ ನಾನು ಹೇಳುವಂಥದ್ದು, ಈಗ ನಾನು ಪೂರ್ವವನ್ನು ಫೇಸ್ ಮಾಡಿ ಕೂತಿದ್ದೇನೆ. ಹಿಂದೆ ಪಶ್ಚಿಮ, ಈ ಕಡೆ ಉತ್ತರ, ಈಚೆ ಕಡೆ ದಕ್ಷಿಣ. ಈಗ ಇಲ್ಲಿ ಸಾಮಾನ್ಯವಾಗಿ ನಮ್ಗೆ ಪ್ರತಿದಿನ ಕಾಣುವುದೇನು, ಪೂರ್ವದಿಂದ ಚಂದ್ರ ಉದಯಿಸಿ ಪಶ್ಚಿಮಕ್ಕೆ ಹೋದಾಗೆ, ಸೂರ್ಯ ಉದಯಿಸಿ ಪಶ್ಚಿಮಕ್ಕೆ ಹೋದಾಗೆ. ಆದರೆ ಸಹಜವಾಗಿ ಇದು ಬಹಳ ಕಷ್ಟ ಇದೆ ವಿಷಯ, ಆದರೆ ತಿಳ್ಕೊಂಡ್ರೆ ಸುಲಭ. ಏನಂದರೆ ಸಹಜವಾಗಿ ಎಲ್ಲವೂ ಕೂಡ ಚಂದ್ರ ಸಹಜವಾಗಿ ಪಶ್ಚಿಮದಿಂದ ಪೂರ್ವದ ಕಡೆ ಹೋಗುವುದು. ಹೇಗೆ ಅರ್ಥ ಮಾಡೋದು? ಸಿಂಪಲ್ ಆಗಿ ನೋಡುವಾಗ ಅದು ಪೂರ್ವದಿಂದ ಪಶ್ಚಿಮಕ್ಕೆ ಹೋದಾಗ ಅನಿಸ್ತದೆ, ಸಹಜವಾಗಿ ಚಂದ್ರ ಪಶ್ಚಿಮದಿಂದ ಪೂರ್ವದ ಕಡೆ ಹೋಗುದು.
ಈಗ ಇದನ್ನು ಹೇಗೆ ತಿಳ್ಕೊಳ್ಳೋದಪ್ಪ? ಈಗ ಇವತ್ತಿಗೆ ಎಷ್ಟು ಗಂಟೆ ಆಯ್ತು, ಇವತ್ತಿಗೆ ಚಂದ್ರ ನೋಡ್ತೀರಿ ಅಂತ ಇಟ್ಕೊಳ್ಳೋ, ಈ ಚಂದ್ರ ಕಾಣ್ತಾ ಆಕಾಶದಲ್ಲಿ, ಯಾಕೆ ಉದಯ ಆಗಿದೆ. ನಾಳೆ ಇದೇ ಹೊತ್ತಿಗೆ ನೋಡಿದೆ ಆ ಚಂದ್ರ ಅಲ್ಲಿ ಇರೋದಿಲ್ಲ, ಇನ್ನು ಸ್ವಲ್ಪ ಪೂರ್ವದ ಕಡೆ ಇರ್ತದೆ. ಅಂದ್ರೆ ಅರ್ಥ ಏನು? ಚಂದ್ರ ದಿನ ದಿನ ಪೂರ್ವದ ಕಡೆ ಹೋಗುವಂಥದ್ದು. ಇದನ್ನು ತಿಳ್ಕೊಂಡ್ರೆ, ಯಾಕಂದ್ರೆ ನಮ್ಮ ಪಾಠ ನೀವು ಹೇಳಿದಾಗೆ ಪಾಠದಲ್ಲಿ ಏನಾಗ್ತದೆ, ಅವರವ್ರ ತಿಳುವಳಿಕೆ ಅವರ ಅನುಭವ ಪ್ರಕಾರ ಹೇಳ್ತೇವೆ. ಅದು ಸಹಜವಾದ ವಿಚಾರ. ಹೀಗೆ ನಮಗೆ ಸೂರ್ಯ ಕೂಡ ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಮುಳುಗಿದಾಗ ಕಾಣ್ತದೆ. ಅದು ನಿಜವಾಗಿ ಸೂರ್ಯ ತಿರುಗುವುದಲ್ಲ, ಭೂಮಿಯೇ ತಿರುಗುವಂಥದ್ದು. ಭೂಮಿ ತಿರುಗುವುದರ ಪೂರ್ವದ ಕಡೆಗೆ ಇರಲಿ, ಅದಕ್ಕೆ ವಿವರಣೆಗೆ ಸಮಯ ಸಾಲಿಗೆ ಪರವಾಗಿಲ್ಲ ಅಂತ ಇದನ್ನು ಅರ್ಥ ಮಾಡಿಕೊಳ್ಳುವ. ಚಂದ್ರ ಪಶ್ಚಿಮದಿಂದ ಪೂರ್ವದ ಕಡೆ ಹೋಗ್ತಾ ಇರುವಾಗ ಇವತ್ತು ನೋಡಿ ವಿಶೇಷ ಅಂದರೆ, ನಾನು ಇವತ್ತಂದ್ರೆ 27ನೇ ತಾರೀಕಿಗೆ ಈಗ ಚಂದ್ರ ನೋಡುವಾಗ ನೋಟದಲ್ಲಿ ಆ್ಯಕ್ಚುಲಿ ಪೂರ್ವ ಆಕಾಶ ಅಥವಾ ನೆತ್ತಿಯಲ್ಲಿ ಕಂಡ್ರೆ, ಅಥವಾ ಯಾಕಂದರೆ ಇವತ್ತು ಕಾಣೋದು ನೆತ್ತಿ ಮೇಲೆ ಗ್ರಹಣ ಆಗುವ ಹೊತ್ತಿಗೆ 27 ತಾರೀಕಿಗೆ ಅಲ್ಲಿ ಚಂದ್ರ ದಕ್ಷಿಣದ ಕಡೆ ಇರ್ತಾನೆ, ದಕ್ಷಿಣ ಕಡೆ ಇರ್ತಾನೆ. ಅದು ನಿಧಾನವಾಗಿ ಉತ್ತರದ ಕಡೆ ಹೋಗ್ತದೆ. ಈಗ ನಾನು ಇಲ್ಲಿ ಕೂತಾಗ ಹೇಳಿದೆ ಇದು ಉತ್ತರ ದಕ್ಷಿಣ ಅಂತ ಆದರೆ, ನಾನು ನೋಡ್ತಾ ಇರೋದು ಪೂರ್ವದಲ್ಲಿ ಅಥವಾ ನೆತ್ತಿ ಮೇಲೆ ನೋಡಿದ್ರು ಸ್ವಲ್ಪ ಪೂರ್ವದಿಂದ ದಕ್ಷಿಣ ಕಡೆ ಇರ್ತದೆ ಚಂದ್ರ. ಅದು ದಾಟಿ ದಾಟಿ ದಕ್ಷಿಣದಿಂದ ಉತ್ತರದ ಕಡೆ ಹೋಗ್ತದೆ. ಸರಿ, ಕೆಲವೊಮ್ಮೆ ಚಂದ್ರ ಉತ್ತರದ ಕಡೆ ಇರ್ತದೆ, ಅದು ದಕ್ಷಿಣದ ಕಡೆ ಹೋಗ್ತದೆ. ನೋಡಿ, ಈ ಪ್ರಕ್ರಿಯೆಗಳನ್ನ ಅರ್ಥ ಮಾಡಿಕೊಂಡ್ರೆ ಈ ವಿದ್ಯಮಾನವನ್ನು ಅರ್ಥ ಮಾಡಿಕೊಳ್ಳೋದೊಂದು ಚಂದ ಇರ್ತದೆ. ಇಲ್ಲದೇನಾಗ್ತದೆ, ಚಂದ್ರನೇ ಇದು ಹೀಗೆ ಚಂದ್ರನಿಗೆ ಹಾಗಾಯ್ತು ಅಂತ ನಾವು ಭ್ರಮೆಯಲ್ಲಿ, ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾನೆ, ಮತ್ತೆ ಅದರ ಮೂವ್ಮೆಂಟ್ ಸ್ವಲ್ಪ ದಕ್ಷಿಣದ ಕಡೆ ಸ್ವಲ್ಪ ಉತ್ತರದ ಕಡೆ ಹೋಗ್ತದೆ. ಸರಿ, ಇವತ್ತಾಗುವಂಥದ್ದು ಹಾಗೆ ದಕ್ಷಿಣದ ಕಡೆಗೆ, ನಾಳೆ 27 ತಾರೀಕು ಹೇಳಿದ್ರು ಹಾಗೆ ಆಗುವಂಥದ್ದು. ಇಲ್ಲಿ ಒಂದು ಟೆಕ್ನಿಕಲ್ ವಿಷಯ ಹೇಳ್ತೇನೆ. ಈ ಪ್ರತಿ ಸಲ ಗ್ರಹಣಗಳಾಗುವಾಗ, ಈಗ ಒಂದು ವರ್ಷಕ್ಕೆ ಸಾಮಾನ್ಯ 7 ಗ್ರಹಣಗಳಾಗುವಂತ ಲೆಕ್ಕ ಮ್ಯಾಕ್ಸಿಮಮ್. ಅದರಲ್ಲಿ ಸೂರ್ಯ, ಚಂದ್ರ, ಪೂರ್ಣ, ಖಗ್ರಾಸ ಇತ್ಯಾದಿ ಎಲ್ಲ ಸೇರಿ ಈ ವರ್ಷ ಅಂದರೆ ಈ ಕ್ಯಾಲೆಂಡರ್ ವರ್ಷದಲ್ಲಿ 5 ಗ್ರಹಣ. ಅದರಲ್ಲಿ ಈಗ ಜನವರಿಯಲ್ಲಿ ಆರಂಭ ಆಗಿ ನಾಳ್ದು ಇದು ಬಹುಶಃ ಮತ್ತೊಂದು ಗ್ರಹಣದ ಅಲ್ಲಿಗೆ ಮುಗೀತದೆ. ಸೂರ್ಯಗ್ರಹಣವೂ ಇದೆ ಇರಲಿ. ಈಗ ಇದಕ್ಕೆ ಮೊದಲಿಂದ ಒಬ್ಸರ್ವ್ ಮಾಡಿದವರು ಅದನ್ನು ಸ್ಟಡಿ ಮಾಡ್ತಾ ಅದಕ್ಕೊಂದು ನಂಬರ್ ಕೊಟ್ಟಿದೆ, ಸಾರೋಸ್ ಅಂತ ಒಂದು ಸೀರೀಸ್. ಅದೊಂದು ಅಂದರೆ ಇದೇ ಥರದ ಗ್ರಹಣಗಳು. ಇದಕ್ಕೆ 121 ಅಂತ 29 ಅಂತ ಹೇಳ್ತಾರೆ. ಸಾರೋಸ್ 129 ಅಂತ. ಅದು ಬೇಕಾದ ಕೇಳುಗರು ಅದನ್ನು ಮತ್ತೆ ಬೇಕಾದ್ರೆ ಟೆಸ್ಟ್ ಮಾಡೋ ಅದೇ ವಿಷಯ ತಿಳ್ಕೊಳ್ಬೋದು. ಅಂತೂ ಇಂಥ ಪ್ರಕ್ರಿಯೆಗಳ ಒಂದು ಸಾಲಿಗೆ ಅದು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಾಗಿ ದಕ್ಷಿಣ ಉತ್ತರ ದಕ್ಷಿಣ ಹೇಳಿದಲ್ಲ, ಆ ರೀತಿ ಸಾರೋಸ್ 129 ಅಂತ ಹೇಳ್ತಾರೆ. ಇದು ಅಬ್ಸರ್ವರ್ಸ್ ಪ್ರಕಾರ. ಈ ಪಟ್ಟಿ ನೋಡಿದರೆ ಸ್ಟಾರ್ಟ್ ಆದ್ದು 1300 ಇಸ್ವಿಯಲ್ಲಿ, ಸಾಮಾನ್ಯ 1300ರಲ್ಲಿ. ಈ ಪಟ್ಟಿ ಎಂಡ್ ಆಗುವುದು 2600 ಇಸ್ವಿಗೆ. ಹಾಗಾಗಿ ಇಂಥ ಗ್ರಹಣಗಳು ಘಟಿಸುವಾಗ ಬೇರೆಲ್ಲ ಭ್ರಮೆಯನ್ನು ಬಿಟ್ಟು ಅರ್ಥ ಮಾಡಿಕೊಳ್ಳೋದು ಒಳ್ಳೆಯದು. ಅದು ಬಹಳ ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ಕೂಡ ಹೇಳಿದ್ರು ಕೂಡ ಇನ್ನೂ ಬಹಳ ಗಂಟೆಗಟ್ಟಲೆ ಹೇಳಬೇಕಾದಷ್ಟು ಇದೆ ಅಂತ ಅನ್ನುವಂಥದ್ದು. ಒಂದು ಸಣ್ಣ ವಿರಾಮ ತೆಗೆದುಕೊಳ್ಬೇಕು. ವಿರಾಮದ ಬಳಿಕ ಮತ್ತೆ ಈ ಸಂವಾದ ಮುಂದುವರೆಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಜುಲೈ 27ರಂದು ನಡೆಯುವಂತಹ ಚಂದ್ರಗ್ರಹಣಕ್ಕೆ ವಿವಿಧ ರೀತಿಯ ತಯಾರಿಗಳು ನಡೀತಾ ಇದೆ. ಆದರೆ ಚಂದ್ರಗ್ರಹಣ ಅಂದರೆ ಏನು ಅನ್ನೋದ್ರ ಬಗ್ಗೆ ವೈಜ್ಞಾನಿಕವಾದಂಥ ಒಂದು ಪಾಠಗಳನ್ನು ಕೂಡ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ಅನ್ನುವಂಥದ್ದು. ಓಕೆ, ನಾನು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೆ. ಎಸ್ ಮೇಡಮ್, ನಮ್ಮ ಅನುಭವಗಳು ಯಾವುದೇ ಒಂದು ಗ್ರಹಣದ ಸಂದರ್ಭದಲ್ಲಿ ಒಂದು ಕೌತುಕವಾದಂಥ ಕುತೂಹಲಕಾರಿಯಾದಂಥ ಒಂದಷ್ಟು ಕಥೆಗಳು ನಮ್ಮ ಮುಂದೆ ಬರುವಂಥದ್ದು. ನಿಮ್ಮ ಅನುಭವಗಳು ಹೇಗೆ? ಹಾಗೆ ಅಂತ ಹೇಳೋದಕ್ಕಿಂತ ನಾನು ಅದನ್ನ ಇನ್ನೊಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತೇನೆ. ನೋಡಿ, ಹಿಂದಿನ ಕಾಲದಲ್ಲಿ ಜನರು ಅದೇ ಹೇಗೋ ಅವರಿಗೆ ಸೂರ್ಯ ಚಂದ್ರ ಹುಟ್ಟೋದು ಮುಳುಗೋದು ಅದೆಲ್ಲ ಗೊತ್ತಿತ್ತು. ಆದ್ರೆ ಇನ್ ಬಿಟ್ವೀನ್ ಒಂದೇ ಸಲ ಇದ್ದಕ್ಕಿದ್ದಂಗೆ ಚಂದ್ರ ಇಲ್ಲ, ಅವನು ಕೆಂಪ ಕಾಣೋದು ಹಾಗೆಲ್ಲ ಆಗೋದು ಅದೊಂದು ಕೌತುಕ ಆಗಿ ಅವರು ಅದೇನೋ ಒಂದು ವಿಚಿತ್ರ ಶಕ್ತಿ ಇದೆ ಅದರಿಂದ ಅಂತ ತಿಳ್ಕೊಂಡು ಅವರು ಆ ಕಾಲದಲ್ಲಿ ಊಟ ಮಾಡಬಾರ್ದು, ತಿಂಡಿ ಮಾಡಬಾರ್ದು ಅಂತ ಏನೋ ಒಂದು ಕಂದಾಚಾರವನ್ನು ಆರಂಭಿಸಿರ್ಬೇಕು. ಅದನ್ನ ಈಗಲೂ ನಾವು ಫಾಲೋ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಒಂದೊಂದ್ಸಲ ವಿಚಾರ. ಗ್ರಹಣದ ಸಂದರ್ಭದಲ್ಲಿ ಏನೋ ಒಂದು ರೈಸಸ್ ಬರ್ತದೆ ಹಾಗೆ ಹೀಗೆ. ಚಂದ್ರಗ್ರಹಣದಲ್ಲಂತೂ ಅಂತ ಏನು ಸಾಧ್ಯತೆನೇ ಇಲ್ಲ. ಯಾಕೆಂದ್ರೆ ಚಂದ್ರ ಸೂರ್ಯ ಎಲ್ಲ ನಮ್ಮಿಂದ ತುಂಬಾನೇ ದೂರದಲ್ಲಿದೆ, ಲಕ್ಷಗಟ್ಟಲೆ ಮೈಲ್ ದೂರದಲ್ಲಿದೆ. ಹಾಗಾಗಿ ಚಂದ್ರಗ್ರಹಣದಂತೂ ಏನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಹಿಂದಿನ ಕಾಲದಲ್ಲಿ ವಿಜ್ಞಾನ ಅಷ್ಟು ಮುಂದುವರೆದಿರ್ಲಿಲ್ಲ. ಅದಕ್ಕೆ ಯಾಕೆ ಅಂತ ವೈಜ್ಞಾನಿಕವಾಗಿ ಮಾಡ್ಲಿಕ್ಕೆ ಸಮುದ್ರ ಎದ್ದೇಳುತ್ತದೆ, ಹುಣ್ಣಿಮೆ ಅಮಾವಾಸ್ಯೆ ಅದು ಟೈಮಿಂದ ಅದೆಲ್ಲ ಜನರು ಅರ್ಥಕೊಂಡಿದ್ರು. ಬಟ್ ಈ ಕಲರ್ ಚೇಂಜ್ ಆಗೋದು, ಇದ್ದಕ್ಕಿದ್ದಂತೆ ಮಾಯ ಆಗೋದು, ಸ್ವಲ್ಪ ಪಾರ್ಶ್ವ ಚಂದ್ರಗ್ರಹಣ ಅಂತವೆಲ್ಲ ಜನರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವರು ಆ ಟೈಮಲ್ಲಿ ಬಹುಶಃ ಊಟ ಮಾಡಿದ್ರೆ ಏನೋ ಆಗ್ಬೋದು ಅಂತ ಆ ರೀತಿಯಲ್ಲಿ ಅವ್ರು ತಿಳ್ಕೊಂಡು ಮಾಡ್ತಾ ಬಂದ್ರು. ಆದ್ರೆ ಈಗ ನಾವು ಬೇರೆ ಬೇಕಾದಷ್ಟು ನಮ್ಗೆ ಬೇಡದೇ ಇರೋದನ್ನೆಲ್ಲ ಮಾಡ್ತಾ ಇರ್ತೇವೆ. ಆದ್ರೆ ಇಂಥವನ್ನ ಕಂದಾಚಾರವನ್ನ ಯಾಕೆ ಫಾಲೋ ಮಾಡ್ತೇವೆ
ಅಂತ ನನಗೆ ಒಂದೊಂದ್ಸಲ ಅನಿಸ್ತದೆ. ಆ ಒಂದೊಮ್ಮೆ ಕಂಡಂತ ಅದ್ಭುತವನ್ನು ಮನುಷ್ಯ ಅದನ್ನ ಅದ್ಭುತವನ್ನಾಗಿ ಇಟ್ಕೊಂಡಿದ್ದಾನೆ, ಅದ್ಭುತವನ್ನಾಗಿ ಇಟ್ಕೊಳ್ಬಹುದಿತ್ತು, ಹಾಗೆ ಅದ್ಭುತವನ್ನಾಗಿ. ಅದ್ರ ಬದಲು ಅದನ್ನ ನಮ್ಮ ನಿತ್ಯ ಜೀವನಕ್ಕೆ ಅಳವಡಿಸ್ಕೊಂಡು ಹಾಗೆ ಹೀಗೆ ಬೇಡ ಬೇಕು ಅನ್ನೋದನ್ನ ಯಾಕೆ ಮಾಡ್ಬೇಕು? ಅದನ್ನ ನಾವು ಮೊದಲೇ ಹೇಳಿದಾಗೆ ಅದೊಂದು ನೈಸರ್ಗಿಕ ಘಟನೆ ಅಂತ ನಾವು ಯಾಕೆ ಅದನ್ನ ಸಂಪೂರ್ಣವಾಗಿ ಸಂತೋಷ ಪಡಬಾರ್ದು ಅದರಿಂದ ಅಂತ ಅನಿಸ್ತದೆ ನನಗೆ. ಸರ್, ಇಲ್ಲಿ ಒಂದಷ್ಟು ಈ ಗ್ರಹಣದ ಬಗ್ಗೆ ನೀವು ಹೇಳ್ತಾ ಇರುವಾಗ ಈ ರಾಶಿಗಳು ಮತ್ತು ಈ ಚಂದ್ರನ ಇದೆಲ್ಲ ಬರುವಂಥದ್ದು, ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಗ್ರಹಣದ ಸಂದರ್ಭ? ಹೌದು, ಈಗ ಇವರು ಹೇಳಿದ ಮಾತನ್ನು ಉಲ್ಲೇಖಿಸ್ತಾ ಹೋಗ್ತೇನೆ. ಈಗ ಹಾಗೆ ನೋಡಿದರೆ ಸುಮಾರು ಕ್ರಿಸ್ತಶಕ 6ರಲ್ಲಿ ಸರ್ ಮುಂದುವರಿಯುವ ಸರ್, ಒಬ್ಬರು ರಾಜೇಶ್ ಅಂತ ಒಬ್ಬರು ಕರೆಯಲ್ಲಿದ್ದಾರೆ. ನಮಸ್ಕಾರ ರಾಜೇಶ್ ಅವರು. ನಮಸ್ಕಾರ. ನಮಸ್ಕಾರ. ಬಗ್ಗೆ ವಿವರಣೆ ಕೊಡ್ತಾ ಇದ್ದೀರಿ, ಮಾತಾಡಿ ಸರ್, ಮಾತಾಡಿ. ಅದು ಈ ನಿಮ್ಮ ಧೈರ್ಯದ ಮಾತುಗಳು ಬಡ ಜನರಿಗೆ ಬೇಕು. ಯಾಕಂತ ಹೇಳಿದ್ರೆ ಗ್ರಹಣದ ಬಗ್ಗೆ ಮೊದಲೇ ಎಲ್ಲ ಬಡವರ ಹಣವಂತರಿಗೆ ಅವರಿಗೆ ಗೈಡ್ ಮಾಡೋರು ಇದ್ದಾರೆ, ತಿಳುವಳಿಕೆ ಕೊಡೋರು ಇದ್ದಾರೆ. ಬಡವರಿಗೆ ಯಾರಿಲ್ಲ, ಕೂಲಿ ಅವನಿಗೆ ಯಾರಿಲ್ಲ. ಅದು ಪ್ರಾಯದ ವ್ಯಕ್ತಿಗಳಾದ್ರೆ ಅದ್ರ ಬಗ್ಗೆ ಬಹಳ ತಿಳಿಸ್ಕೊಳ್ತಾರೆ. ನಾನು ಹೇಳುದಾದ್ರೆ ಅದೇನೋ ಕೆಂಪಾಗ್ತದಂತೆ, ಸಮುದ್ರಗಳು ಉಕ್ಕಿ ಬರ್ತದಂತೆ, ನದಿ ಉಕ್ಕಿ ಬರ್ತದಂತೆ, ಈ ತರ ಮಾಡ್ತಾರೆ. ಕೆಲವರು ಮೌಢ್ಯತೆಗೆ ಪೂಜೆ ಪುನಸ್ಕಾರ ಅಂತೇಳಿ ಅದು ಒಂದ್ ಕಡೆ ವಸೂಲಿ ಆಗ್ತಾ ಉಂಟು. ಮತ್ತೆ ನಾನು ಹೇಳುದಾದ್ರೆ ಹೇಗಂತ ಹೇಳಿದ್ರೆ ನೋಡಿ, ಗ್ರಹಣ ಸಂದರ್ಭ 22ರಂದು ರಾತ್ರಿ ಇಲ್ಲಿ KMF ನಂತ ಅನೇಕ ಘಟಕಗಳು ಉಂಟು, ಹಾಲು ಸಂಗ್ರಹಣೆ ಘಟಕಗಳು ಉಂಟು. ಅಲ್ಲಿ ಹಾಲು ಪ್ಯಾಕ್ ಮಾಡ್ತಾ ಇರುವುದಿಲ್ವಾ? ಮನೆಯಲ್ಲಿದ್ದ ಹಾಲಿಗೆ, ಮನೆಯಲ್ಲಿದ್ದ ನೀರಿಗೆ ತರಪೆ ಹಾಕಿ ಇಡಿ, ಅನ್ನ ಉಪಯೋಗ ಮಾಡಬೇಡಿ, ವಸ್ತು ಉಪಯೋಗ. ಬೇಕರಿಯಲ್ಲಿ ವಾರಗಟ್ಟಲೆ ಮಾಡಿದ ವಸ್ತುಗಳು ಇಲ್ವಾ? ಗ್ರಹಣ ಮರುದಿವಸ ಅವ್ರು ಕೊಂಡೋಗುದಿಲ್ವಾ? ಗ್ರಹಣ ವ್ಯವಸ್ಥೆ ಬೆಳಿಗ್ಗೆ ಅದು ಕೊಂಡೋಗುದಿಲ್ಲ, ಅದಕ್ಕೆ ಎಫೆಕ್ಟ್ ಆಗುದಿಲ್ವಾ? ಈ ಬಗ್ಗೆ ಒಂದು ವಿವರಣೆ ಕೊಟ್ಟರೆ ಒಳ್ಳೇದು ಅಂತ ಜನಸಾಮಾನ್ಯವಾಗಿ ಸರಿಯಾದ ವಿವರಣೆ ಕೊಟ್ಟರೆ ಒಳ್ಳೇದು. ಸರ್ ಹೌದು, ಇದ್ದಾರೆ ಅವರು ವಿವರಣೆ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮ ಅಭಿಪ್ರಾಯಗಳಿಗೆ ಮತ್ತು ಪ್ರಶ್ನೆಗೆ. ಸರ್ ಹೇಳಿ. ಹೌದು, ಅವರ ಪ್ರಶ್ನೆ ಹಿನ್ನೆಲೆ ಕೂಡ ಇಟ್ಕೊಂಡೇ ಮಾತಾಡೋಣ. ಈಗ ಕ್ಯಾಲೆಂಡರ್ ಅಂದಾಗ ನೋಡಿ, ನಾವೀಗ ಕಾಲವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಕ್ಯಾಲೆಂಡರ್ ಅಂತ ಇಟ್ಕೊಂಡಿದ್ವಿ. ಇದು ಈಗ ನಾವು ಫಾಲೋ ಮಾಡೋ ಕ್ಯಾಲೆಂಡರ್ ಜನವರಿ ಫೆಬ್ರವರಿ ಫೈನಾನ್ಷಿಯಲ್ ಆಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಹೇಳ್ತಾರೆ. ಪೋಪ್ ಗ್ರೆಗರಿ ಅಂತ ಹೇಳಿದವರು ಸ್ಟಾರ್ಟ್ ಮಾಡಿದ್ರು. ಅದರ ಹಿಂದೆ ಕ್ರಿಶ್ಚಿಯನ್ ಕ್ಯಾಲೆಂಡರ್, ಭಾರತೀಯ ಕ್ಯಾಲೆಂಡರ್ ಅಂತ ಇದೆ. ಈಗ ಭಾರತೀಯ ಕ್ಯಾಲೆಂಡರ್ ಅಂತ ತಗೊಂಡ್ರೆ ಅದರಲ್ಲಿ ಸೌರಮಾನ ಮತ್ತು ಚಾಂದ್ರಮಾನ ಅಂತ ಲೆಕ್ಕಾಚಾರ ಇದೆ. ಈಗ ರಾಶಿಗಳ ಲೆಕ್ಕಾಚಾರ ಅದರಲ್ಲಿ ಯಾವುದು ಕ್ಯಾಲೆಂಡರ್ನಲ್ಲಿ ನಾವು ಆಕಾಶ ನೋಡುವಾಗ ರಾಶಿಗಳ ವಿಚಾರ ಬೇರೆ. ಅಲ್ಲಿ ಒಂದು ವರ್ಷಕ್ಕೆ ಸಾಮಾನ್ಯ, ಒಂದು ವರ್ಷ ಅಂದರೆ ಸೆಕೆಗಾಲ ಮತ್ತು ಚಳಿಗಾಲ ಸೇರಿ ಒಂದು ವರ್ಷ. ನಾನು ಜನವರಿ ಡಿಸೆಂಬರ್ ಹೇಳ್ತಾ ಇಲ್ಲ. ಈ ಒಂದು ವರ್ಷದ ಅವಧಿಯೊಳಗೆ ಸಾಮಾನ್ಯ 12 ಸಲ ಹುಣ್ಣಿಮೆ ಆಗ್ತದೆ. ಹುಣ್ಣಿಮೆ ಯಾಕಂದರೆ ನಮಗೆ ಸುಲಭ ನೋಡಲಿಕ್ಕೆ ಆಗ್ತದೆ. ಈಗ 12 ಸಲ ಅಂತ ಆದಾಗ ಇಡೀ ಆಕಾಶವನ್ನು ಅದು ಎಲ್ಲೆಲ್ಲಿ ಇರ್ತದೆ ಅಂತ ಲೆಕ್ಕ ಹಾಕಿ 12 ಭಾಗ ಮಾಡಿ ಒಂದೊಂದು ಭಾಗಕ್ಕೆ ಒಂದೊಂದು ಹೆಸರು ಕೊಟ್ಟದ್ದು. ಈಗ ನಾವು ಜನವರಿ ಫೆಬ್ರವರಿ ಮಾರ್ಚ್ ಹೇಳ್ತೇವೋ ಹಾಗೇನೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಅಂತ ಇರುವಂಥದ್ದು. ಅದಕ್ಕೆ ಮತ್ತೆ ಹಿನ್ನೆಲೆ ಇದೆ ಇರಲಿ. ಈಗ ಇಲ್ಲಿ ಆ ರಾಶಿಯ ಪ್ರಭಾವ ಇತ್ಯಾದಿಗಳ ಆಲೋಚನೆ ಮಾಡೋ ಬದಲು ಚಂದ್ರನ ಸ್ಥಾನ ಎಲ್ಲಿಂದ ಎಲ್ಲಿ ಆಕಾಶದಲ್ಲಿ ಅಂತ ಹೇಳುವುದಕ್ಕೆ ಆ ಒಂದೊಂದು ತಿಂಗಳ ಹೆಸರು ಅಂತ ಹೇಳಿದ್ರು. ನಿಮ್ಗೆ ಗೊತ್ತಿರಬೇಕು, ತಿಂಗಳು ಅಂದರೆ ಚಂದ್ರ ಅರ್ಥ, ತಿಂಗಳು ಅಂದರೆ ಅರ್ಥ ಚಂದ್ರ ಅಂದರೆ ಆ ತಿಂಗಳಲ್ಲಿ ಚಂದ್ರ ಎಲ್ಲಿ ಇರ್ತಾನೆ ಆ ಆಕಾಶದ ಭಾಗಕ್ಕೆ ಆ ಹೆಸರು. ಈಗ ಉದಾಹರಣೆಗೆ ಇವತ್ತೇ ಈಗ ಒಂದು ಸಂದರ್ಭದ ಜನರು ಕಂಡುಕೊಂಡಂತ ವಿಜ್ಞಾನ ಅದು. ಹೌದೌದಲ್ಲ, ಇದು ಸದಾ ಅದು ಹಿಂದೆ ವೈಜ್ಞಾನಿಕ ಅಂದರೆ ವಿಜ್ಞಾನ ಅಂದ್ರೆ ಏನು, ನೋಡುವುದು, ಆಲೋಚನೆ ಮಾಡುವುದು, ಅರ್ಥ ಮಾಡಿಕೊಳ್ಳೋದು. ಈಗ ಇವತ್ತು ಕೂಡ ಮೌಢ್ಯ ಇತ್ಯಾದಿ ಇದ್ದರೂ ಕೂಡ ಯಾರಿಗೆ ಆ ಮೌಢ್ಯ ಇರ್ತದೆ ಅಂದರೆ ಯಾರು ತಾವು ನೋಡಬೇಕು ಅನುಭವಿಸಬೇಕು ಅಂತ ಭಾವಿಸುವುದಿಲ್ಲೋ ಅವರಲ್ಲಿ ಮಾತ್ರ ಮೌಢ್ಯ ಇರ್ತದೆ. ನೋಡಿದಾಗ ಎಷ್ಟೋ ಆಲೋಚನೆಗಳು ಬದಲಾಗ್ತವೆ. ಅದೇ ಆಗಬೇಕಾದ್ದು. ನಾನು ಅದೇ ಆರಂಭದಲ್ಲಿ ಹೇಳಿದೆ, ಸುಮಾರು 600 ಕ್ರಿಸ್ತಶಕ 600 ಇಸ್ವಿಯಲ್ಲಿ ಆರ್ಯಭಟ್ಟ, ವರಾಹಮಿಹಿರ ಇತ್ಯಾದಿಗಳೆಲ್ಲ ಅವರು ಏನು ಕೆಲಸ ಮಾಡ್ತಾರೆ ಸಮಯದಲ್ಲಿ ಆಗಲೇ ಅವರು ಹೇಳಿದ್ದಾರೆ, ಗ್ರಹಣದಿಂದ ಏನು ಆಗೋದಿಲ್ಲ, ತಲೆಬಿಸಿ ಮಾಡ್ಕೊಳ್ಬೇಡಿ, ಬನ್ನಿ ನಮ್ಮ ಜೊತೆ ಬನ್ನಿ, ನಾವು ನೋಡ್ತೇವೆ, ನೀವು ನೋಡಿ ಅಂತ. ಈಗ ನಾವು ಹೇಳುದು ಅದನ್ನೇ. 600 ವರ್ಷಗಳಿಂದ ಹೇಳಿದ್ರೆ ಕ್ರಿಸ್ತಶಕ 600 ಆಸ್ಪಾಸಲ್ಲಿ ಅಷ್ಟು ಅಂತಲ್ಲ. ಅಂತೂ ಆಗಲೇ ಹಾಗೆ ನೋಡಿದ ಆಗ ಮೌಢ್ಯ ಕಡಿಮೆ. ಯಾಕಂದ್ರೆ ಜನ ಅವರ ಪಾಡಿ ಕೆಲಸ ಮಾಡ್ತಾಯಿದ್ರು, ಮತ್ತೆ ಹೆಚ್ಚು ಆಸಕ್ತಿ ಇದ್ದವರು ನೋಡ್ತಿದ್ರು, ತಿಳ್ಕೊಳ್ತಿದ್ರು. ಈಗ ಏನಾಗಿದೆ, ಕೆಲಸ ಮಾಡೋ ವಿಚಾರ ಬೇರೆ, ನಮ್ಮ ಭಯ ನಮ್ಮ ತಲೆಯೊಳಗೆ ತುಂಬಿದ ಕಾರಣ ಯಾವುದನ್ನು ನೋಡ್ಲಿಕ್ಕೆ ಹೋಗದೆ, ಯಾವುದು ವಿಚಾರ ಮಾಡ್ಕೊಳ್ಳದೆ ಸುಮ್ಮನೆ ನಾವು ನಂಬಿಬಿಡ್ತೇವೆ. ನೀವು ನೋಡ್ಲಿಕ್ಕೆ ಬಂದರೆ ಈಗ ಇವತ್ತು ಈ ವ್ಯವಸ್ಥೆ ಇದೆ, ನಾಳೆ 27 ತಾರೀಕು ವ್ಯವಸ್ಥೆಗಳಿರ್ತವೆ. ಈಗ ನೀವು ಸ್ಟುಡಿಯೋದಿಂದ ಈ ಕಾರ್ಯಕ್ರಮ ಕೊಡುತ್ತಾ ಇರೋದು ಅದಕ್ಕೆ ಅಲ್ವಾ? ಹೌದು. ಇದರ ನಮ್ಮ ಜೊತೆ ಇದ್ದು ಇದನ್ನು ವಿಚಾರ ಮಾಡ್ಕೊಂಡು ತಿಳ್ಕೊಂಡ್ರೆ ಆ ವಿಚಾರ ಸ್ಪಷ್ಟ ಆಗ್ತದೆ. ಹಾಗಾಗಿ ಅದು ಮೌಢ್ಯ ಎನ್ನುವುದು ಅಲ್ಲಿ ಇರುವುದಲ್ಲ, ಮೌಢ್ಯ ಇರುವುದು ನಮ್ಮಲ್ಲಿ. ಅದನ್ನು ನಾವು ತಿಳುವಳಿಕೆ ಮೂಲಕ ಮಾಡ್ಕೊಳ್ಬೇಕು. ಈಗ ಅದೇನ ಕ್ಯಾಲೆಂಡರ್ ವಿಷಯಕ್ಕೆ ಬರೋದಾದರೆ, ಈಗ ನಾವು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ನಾಳೆ ಹೇಳ್ತೇವೆ. ಈ ಕೇತು ಮತ್ತು ರಾಹು ಅಂತ
ಹೌದು. ಅದು ಆಕ್ಚುಲಿ ಇಲ್ಲಿ ಕೇತು ಮತ್ತು ರಾಹು ಇಬ್ಬರು ಚಂದ್ರನ ಹಿಡಿತಾರ ಇಲ್ಲ ಹಿಡಿತಾರೆ. ಕೇತು ಆಕ್ಚುಲಿ ಕಥೆಯಲ್ಲಿ ಇರೋದು ಕೇತು ಮಾತ್ರ ಚಂದ್ರನ ಹಾಗೆ ಹಾಗೆ ಎರಡು ಆಗ್ತದೆ ನೋಡಿ, ಆಗ್ತದೆ. ಅದು ಈಗ ಕೇತು ಮತ್ತು ರಾಹು ಹಿಡಿಯುವುದಲ್ಲ, ಅದೇನಂದ್ರೆ ನಾವು ನೋಡುವಾಗ ನಾನು ಆಗ್ಲೇ ಹೇಳಿದೆ, ಒಂದು ವಿಷಯ ಹೇಳಿದೆ, ಚಂದ್ರ ನಿಜವಾಗಿ ಪೂರ್ವದ ಕಡೆ ಹೋಗುದು, ನಮ್ಗೆ ಕಾಣುದು ಹೀಗೆ ಅಂತ. ಹಾಗೇನೆ ಆಕಾಶದಲ್ಲಿ ಅಂತ ಬಿಂದುಗಳಿಲ್ಲ, ಆದರೆ ಗ್ರಹಗಳು ಅಂತ ಹೇಳುವಾಗ ಈಗ ನಾವು ಬೇರೆ ಬೇರೆ ಗ್ರಹಗಳು, ನಾವು ನವಗ್ರಹದ ಒಂದು ಕಲ್ಪನೆ ಇದೆ, ಅದು ಇರಲಿ. ಈ ಇಂಗ್ಲಿಷ್ನಲ್ಲಿ ಅದಕ್ಕೆ ಅಸೆಂಡಿಂಗ್ ನೋಡ್ ಮತ್ತೆ ಡಿಸೆಂಡಿಂಗ್ ನೋಡ್ ಅಂತ ಹೇಳ್ತಾರೆ, ಎರಡು ಪಾಯಿಂಟ್. ಇದು ಯಾವ ಪಾಯಿಂಟ್ ಅಂದರೆ, ಸೂರ್ಯನ ಸರಿ ಗಮನಿಸಿದರೆ ಸೂರ್ಯ ತಿಂಗಳಿಗೆ ಒಂದು ಹೋಗುವಂಥ ಪಥ ಇದೆ, ಆ ಪಥಕ್ಕೂ ಚಂದ್ರ ತಿಂಗಳಿಗೆ ಹೋಗುವ ಪಥಕ್ಕೂ ಅದು ಎರಡು ಒಂದೇ ಅಲ್ಲ, ಒಂದಿಗೆ ಎರಡು ಬಳೆಯ ಥರ, ಎರಡು ಬಳೆಗಳು ಸಂಧಿಸುವುದು ಎರಡು ಬಿಂದುಗಳಲ್ಲಿ. ಅರ್ಥ ಆಗ್ಬೋದಲ್ಲ? ಸೂರ್ಯನ ಪಥ, ಚಂದ್ರನ ಪಥ ನಮ್ಮ ಕಣ್ಣಿಗೆ ಕಾಣುವುದರಲ್ಲಿ. ಆ ಎರಡು ಬಳೆಗಳ ಅಥವಾ ವರ್ತುಲಗಳ ಸಂಧಿಸುವ ಬಿಂದು ಎರಡು, ಒಂದು ಬಿಂದುಗೆ ರಾಹು ಅಂತ ಹೆಸರು, ಇನ್ನೊಂದಕ್ಕೆ ಕೇತು ಅಂತ ಹೆಸರು. ಅಲ್ಲಿ ಏನಿಲ್ಲ, ರಾಹು ಅಂತ ತಿನ್ನುವಂಥದ್ದೇನಿಲ್ಲ. ಆದರೆ ತಿನ್ನುವುದಂದ್ರೆ ನೋಡಿ, ಇದು ಕಾಮನ್ ಸೆನ್ಸ್. ಸೂರ್ಯ ಈ ಕಡೆ ಒಂದು ಪಾಯಿಂಟಲ್ಲಿ ಬಂದಾಗ ಚಂದ್ರ ಆಪೋಸಿಟ್ ಅಲ್ಲಿ ಬಂದರೆ ಅದು ಹುಣ್ಣಿಮೆ ದಿವಸ. ಹೌದು, ಅಂದ್ರೆ ನಾವು ಭೂಮಿ ಮುಳುಗಿರ್ತಾನೆ, ಚಂದ್ರ ಆಗ್ಲೇ ಪೂರ್ವದಿಂದ ಎದ್ದು ಹೇಳ್ತಾನೆ. ಹಾಗೆಂತಲ್ಲ, ಈಗ ಭೂಮಿ ಮಧ್ಯದಲ್ಲಿ ನಾವು ನೋಡುವುದು ಭೂಮಿಯಿಂದಲ್ವಾ? ಹೌದು, ನಮ್ಮ ಎಲ್ಲ ದೃಷ್ಟಿಕೋನ ಅಲ್ಲ, ನಾವೆಲ್ಲ ನಮ್ಮ ದೃಷ್ಟಿಕೋನ ಇರೋದು ಭೂಮಿ ಮೇಲೆ ಇದ್ದು, ಅದು ಮರ್ತು ಬಿಡ್ತೇವೆ ನಾವು. ಹೌದು, ನಾವು ಮಹಾಪಂಡಿತ ನಾವೆಲ್ಲ ತಿಳ್ಕೊಳ್ಳೋದು, ನಾವು ಇರೋದು ಭೂಮಿ ಮೇಲಿಂದ. ಅದು ನೋಡುವಾಗ ಸೂರ್ಯ ಈ ಕಡೆ ಇದ್ದರೆ ಪಶ್ಚಿಮದ ಕಡೆ, ಅಲ್ಲಿ ಚಂದ್ರ ಬಂದರೆ ಆ ದಿವಸ ಅದು ಹುಣ್ಣಿಮೆ ದಿವಸ. ಹುಣ್ಣಿಮೆ ದಿವಸ ಮಾತ್ರ ಆಪೋಸಿಟ್ ಬರ್ತದೆ. ನೋಡಿ, ಈಗ ಚಂದ್ರನಿಗೆ ಸ್ವಂತ ಬೆಳಕಿಲ್ಲ, ಭೂಮಿಗೆ ಬೆಳಕಿಲ್ಲ, ಸೂರ್ಯನ ಬೆಳಕು ಬೀಳಬೇಕು. ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದಾಗ ಸರಿ ಹಿಂಬದಿ ಚಂದ್ರ ಬಂದರೆ ಚಂದ್ರನಿಗೆ ಬೆಳಕು ಬೀಳುವುದಿಲ್ಲ, ಯಾಕಂದ್ರೆ ಭೂಮಿಯ ನೆರಳು ಬೀಳ್ತದೆ. ಸರ್ ಅದು ಹೇಗೆ ಸ್ವಲ್ಪ ಓಕೆ, ನಾನು ಬೇಕಾದ್ರೆ ಇದನ್ನು ತೋರಿಸ್ಬೇಕಾ ಹೇಳ್ಬೋದು. ನೋಡಿ, ಇದೀಗ ಭೂಮಿ, ಇದೀಗ ಚಂದ್ರ. ನಾನು ಆಗಲೇ ಹೇಳಿದೆ ನೋಡಿ, ತಿರುಗು ಹೀಗಿರಲಿ ಬೇಡ, ಓಕೆ. ಈಗ ನೋಡಿ, ಚಂದ್ರ ಹೀಗೆ ತಿರುಗುವಂಥದ್ದು ಸಹಜವಾಗಿ, ಎಲ್ಲಿ ಪಶ್ಚಿಮದಿಂದ ಪೂರ್ವದ ಕಡೆಗೆ. ನಮ್ಗೆ ಕಾಣುವುದು ಏನಂದ್ರೆ, ನೋಡುವಾಗ ಹೀಗೆ ತಿರುಗಿದಾಗ ಕಾಣುತ್ತೆ, ಇರಲಿ. ಈಗ ನಾನು ಆಗಲೇ ಹೇಳಿದಾಗ ದಕ್ಷಿಣದ ಉತ್ತರ ಅಂದ್ರೆ ಹೀಗೆ ತಿರುಗ್ತಾ ಸ್ವಲ್ಪ ದಕ್ಷಿಣ ಕಡೆ ಇದ್ದದ್ದು ಇದು ಉತ್ತರದ ಕಡೆಗೆ ಹೋಗ್ತದೆ. ಈಗ ಪೂರ್ವದ ಕಡೆ ಹೋಗ್ತಾ ಇರೋದು, ಅದು ಸ್ವಲ್ಪ ದಕ್ಷಿಣ ಕಡೆ ಇದೆ, ಕ್ರಮೇಣ ಹೀಗೆ ಹೀಗೆ ಹೋಗ್ತಾ ಜಾರಿ ಇಲ್ಲಿ ಹೋಗ್ತದೆ. ಆ ಮಧ್ಯದಲ್ಲಿ ಹುಣ್ಣಿಮೆ, ಒಂದು ವೇಳೆ ಇಲ್ಲಿದೆ ಹುಣ್ಣಿಮೆ ಬೆಳಕು ಬೀಳ್ತದೆ, ಇಲ್ಲಿ ಅಡ್ಡಾದ ಕಾರಣ ಸೂರ್ಯನ ಬೆಳಕು ನನ್ನ ಕಡೆಯಿಂದ ಬೆಳಕು ಬೀಳಿಕೊಳ್ಳಿ, ಸೂರ್ಯನ ಬೆಳಕು ಬೀಳ್ತದೆ, ಚಂದ್ರನ ಮೇಲೆ ಬೆಳಕು ಬೀಳುವುದಿಲ್ಲ. ಈ ಬೆಳಕು ಬೀಳದಾಗ ಚಂದ್ರ ಕಾಣಿಸುವುದಿಲ್ಲ. ಸರ್, ನಡುವೆ ಒಂದು ಬ್ರೇಕ್ ಕೊಡೋಣ. ಒಬ್ರು ಕಾಲಲ್ಲಿ ಇದ್ದಾರೆ, ಸುಶೀಲಾ ಅವರು ಕಾಲಲ್ಲಿ ಇದ್ದಾರೆ. ನಮಸ್ಕಾರ ಸುಶೀಲಾ ಮೇಡಮ್, ಎಲ್ಲಿಂದ? ಮಾತಾಡಿ ಸುಶೀಲಾ ಮೇಡಮ್, ಹೇಳಿ, ಅಭಿಪ್ರಾಯ ತಿಳಿಸಿ, ಮಾತಾಡಿ. ನಾನು ಮೊದಲು ಗ್ರಹಣ ನೋಡಿದ್ದೇನೆ, ಅದು ಮೊದಲಾದ ತುಂಬ ಸಣ್ಣ, ಆಗೆಲ್ಲ ಸ್ವಲ್ಪ ಮೂಢನಂಬಿಕೆ ಇತ್ತು. ಈಗ ಚಂದ್ರಗ್ರಹಣ ಕೆಲವು ವರ್ಷಕ್ಕಿಂತ ಮೊದಲು ಪೂರ್ಣ ಚಂದ್ರಗ್ರಹಣ ನೋಡಿದ್ದೇನೆ. ಸೊ ಹೇಗಿತ್ತು? ತಾವು ನೋಡಿದ್ದೀರಿ? ಹಾಗಿದ್ರೆ ಧೈರ್ಯ ಮಾಡಿದಿರಿ, ನೋಡುವ ಧೈರ್ಯ ಮಾಡಿದಿರಿ? ಹೇಳಿಲ್ವಾ ಯಾರು ನೋಡಬೇಡಿ ಚಂದ್ರಗ್ರಹಣ, ಚಂದ್ರಗ್ರಹಣ ನೋಡಬೇಡಿ ಅಂತ ಯಾರು ಹೇಳಿಲ್ವಾ ಅಂತ? ನೋಡ್ಬೇಡ ಅಂತ? ಹೌದು, ಹೇಳಿಲ್ವಾ ಅಂತ? ಯಾರು ಹೇಳಿಲ್ಲ, ನಾನು ಮೆಲ್ಲಗೆ ಹೋಗಿ ನೋಡಿದ್ದು. ಏನಾಗುದು, ಕಣ್ಣಿಗೆ ಏನು ತೊಂದರೆ ಆಗುದಿಲ್ಲ. ತಮ್ಮ ವಯಸ್ಸು ಎಷ್ಟು ಮೇಡಮ್? 93. ಸ್ವರ ಕೇಳುವ ಸ್ವಲ್ಪ ನನಗೆ ಅಂದಾಜಾಯ್ತು, ಹಾಗಾಗಿ ಕೇಳಿದೆ. ಸೊ ಸಹಸ್ರಮಾನಕ್ಕಿಂತಲೂ ಹೆಚ್ಚು ಸಹಸ್ರಮಾನ ಚಂದ್ರನಿಂದ ಹೆಚ್ಚು ಚಂದ್ರ ನೋಡಿದವರು ನೀವು? ಹೌದು. ಈಗ ನನ್ನ ಮಗ ಬರ್ತದೆ, ಅನೇಕ ಗ್ರಹಣಗಳನ್ನ ನೋಡಿದಿರಿ, ಅನುಭವ ಇದೆ ನಿಮಗೆ? ಹೌದು ಹೌದು. ಮೊದಲಾದ್ರೆ ಸ್ವಲ್ಪ ಮೂಢನಂಬಿಕೆ ನೋಡಬಾರ್ದು ಅಂತ ಇತ್ತಲ್ಲ. ಸೊ ಏನ್ ಹೇಳ್ತೀರಿ ಕೊನೆಯದಾಗಿ ಜನರಿಗೆ ಅಲ್ಲ, ಅದ ಮೂಢನಂಬಿಕೆ ಬಿಟ್ಟು ನೋಡಿ ಅಂತ ಹೇಳ್ಬೇಕು. ಎಸ್ ಎಸ್ ಎಸ್. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ಹೇಳಿ ಸರ್. ಈಗ ಚುಟುಕಾಗಿ ಹೇಳುವುದಾದ್ರೆ, ಯಾಕೆ ಹೆಚ್ಚು ಸಮಯ ಹೀಗೆ ತಿರುಗುವ ಹೊತ್ತಿಗೆ ನನ್ನ ಕಡೆಯಿಂದ ಬೆಳಕು ಬರ್ತಾ ಇಟ್ಕೊಂಡ್ರೆ, ಇದು ಭೂಮಿ ಮೇಲೆ ಬಿದ್ದ ಬೆಳಕು ಭೂಮಿಯಿಂದ ಎರಡೂ ರೀತಿಯ ನೆರಳು ಚಾಚುತ್ತದೆ. ಯಾಕಂದರೆ ಭೂಮಿ ಸೂರ್ಯನ ತುಂಬ ಸಣ್ಣದು, ಸೂರ್ಯ ತುಂಬ ದೊಡ್ಡದು, ಹಾಗಾಗಿ ನೇರಕ್ಕೆ ಬೀಳುವಂಥ ಪೂರ್ಣವಾದಂಥ ಒಂದು ಕತ್ತಲಿನ ನೆರಳು, ಮತ್ತು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಅರ್ಧ ಬೆಳಕು ಬೀಳುವಂಥದ್ದು ಇದೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಉಂಬ್ರ ಮತ್ತು ಪೆನುಂಬ್ರ ಅಂತ ಹೇಳ್ತಾರೆ. ಈಗ ಇವತ್ತು ನಾಳೆ 27 ತಾರೀಕು ಆಗುವ ಉಂಬ್ರ ಕೂಡ ಇದೆ, ಅಂದರೆ ನೆರಳು. ಇದೊಂದು ಉದ್ದಕ್ಕೆ ಇದು ಕೋನ ಇದು ಅಂತ ಹೇಳ್ತಾರೆ, ಕೋನ್ ಶೇಪಲ್ಲಿ, ಹೌದು, ಶಂಕು ಶೇಪಲ್ಲಿ ನೆರಳು ಬೀಳ್ತದೆ. ಯಾಕಂದ್ರೆ ಸೂರ್ಯ ದೊಡ್ಡದಲ್ವಾ.
ಈಗ ಏನಾಗ್ತದೆ, ಆ ನೆರಳು ಒಂದು ಶಾರ್ಪ್ ಆಗಿ ಕತ್ತಲೆ, ದಟ್ಟ ಕತ್ತಲೆ ಮತ್ತೆ ಸ್ವಲ್ಪ ಬೂದು ಬಣ್ಣದ ಕತ್ತಲು ಇಲ್ಲಿ, ಮತ್ತೆ ಇಲ್ಲಿ ಪೂರ್ತಿ ಬೆಳಕಿರ್ತದೆ. ಈಗ ಚಂದ್ರ ನೋಡಿ ಹೀಗೆ ಬರ್ತಾ ದಕ್ಷಿಣದ ಕಡೆಯಿಂದ ಉತ್ತರ ಕಡೆ ಹೋಗುವಾಗ, ಅಂದ್ರೆ ಪಶ್ಚಿಮದ ಪೂರ್ವ ಹೋಗುವಾಗ ಸ್ವಲ್ಪ ಹೊತ್ತು ಏನಾಗ್ತದೆ, ಅರ್ಧ ಬೂದು ಬಣ್ಣದ ನೆರಳಿಗೆ ಬರ್ತದೆ, ಮತ್ತೆ ಸ್ವಲ್ಪ ಹೊತ್ತು ಆಗುವಾಗ ಪೂರ್ತಿ ಕತ್ತಲೆಗೆ ಬರ್ತದೆ, ಮತ್ತೆ ಪುನಃ ಹೊರಗೆ ಹೋಗ್ತದೆ. ಈಗ ನೀವು ಹೇಳಿದಾಗೆ 10 ಗಂಟೆಗೆ ಸ್ಟಾರ್ಟ್ ಆದಂಥ ಗ್ರಹಣ ಸುಮಾರು ಬೆಳಿಗ್ಗೆ 4 ಗಂಟೆವರೆಗೆ ನಡೀತದೆ. ಈ ಮಧ್ಯಾವಧಿಯಲ್ಲಿ ಪೂರ್ಣ ಕತ್ತಲಲ್ಲಿ ಇರುವುದು ಸುಮಾರು 1 ಗಂಟೆ 43 ನಿಮಿಷ. ಗೊತ್ತಾಯ್ತಲ್ವ? ಈಗ ಇಲ್ಲಿ ಅದರ ಸ್ಥಾನವನ್ನು ನಾವು ನಮ್ಮ ಕ್ಯಾಲೆಂಡರ್ ಪ್ರಕಾರ ಹೇಗೆ ಹೇಳ್ತೇವೆ, ರಾಹುಗ್ರಸ್ತ ಅಂದ್ರೆ ಆ ಪಾಯಿಂಟ್, ರಾಹು ಪಾಯಿಂಟ್ ಅಲ್ಲಿ ಚಂದ್ರ ಬರ್ತದೆ, ಸೂರ್ಯ ವಿರುದ್ಧ ದಿಕ್ಕಲ್ಲಿ ಇರ್ತದೆ ಅಂತ. ಹಾಗೆ ರಾಹುಗ್ರಸ್ತ ಅಂತ ಹೇಳುವಂಥದ್ದು. ಗ್ರಸ್ತ ಅಂದ್ರೆ ಅದನ್ನು ಆವರಿಸಿರುವಂತ ಜಾಗ ಅಂತ. ಅಂದ್ರೆ ಈ ಒಟ್ಟಾರೆ ವಿಚಾರ ಅಂದ್ರೆ ಈ ಕ್ಯಾಲೆಂಡರ್ ವಿಷಯದಲ್ಲಿ ಮೇಷ, ವೃಷ, ಮಿಥುನ ಅಥವಾ ನಕ್ಷತ್ರಗಳ ಹೆಸರು ಅಂದ್ರೆ ನಾವು ನಂಬರ್ ಕೊಟ್ಟಿಲ್ಲ ಭಾರತೀಯ ಪದ್ಧತಿಯಲ್ಲಿ. ನಾವು ಪ್ರತಿದಿನಕ್ಕೊಂದು ಹೆಸರು ಕೊಟ್ಟಿದ್ದೇವೆ. ಅಶ್ವಿನಿ, ಭರಣಿ ಅಂದ್ರೆ ಆ ದಿನದ ಹೆಸರು. ಹಾಗಾಗಿ ನಕ್ಷತ್ರ ಪ್ರಭಾವ, ಇದರ ಪ್ರಭಾವ ಎಂಥದ್ದು ಇಲ್ಲ, ಅದು ಲೆಕ್ಕಾಚಾರಕ್ಕೆ ಸೂಕ್ಷ್ಮವಾಗಿ ಸಂಜ್ಞಾಪೂರ್ವಕವಾಗಿ ಇಟ್ಟದ್ದು. ಆಗ ಅದರಿಂದ ನಮ್ಗೆ ಗೊತ್ತಾಗ್ತದೆ ಸ್ಪಷ್ಟ ಚಂದ್ರನ ಸ್ಥಾನ ಯಾವುದು, ಭೂಮಿಯಲ್ಲಿದೆ ಅಥವಾ ಸೂರ್ಯಲ್ಲಿದೆ ಎನ್ನುವುದು. ಆ ಥರ ತಿಳ್ಕೊಂಡ್ರೆ ಅದನ್ನು ನಾವು ಸಿಟಿಯಲ್ಲಿ ಎಜುಕೇಟ್ ಮಾಡ್ಕೊಳ್ಬೋದು ನಮ್ಮ ಗೊತ್ತಿದ್ದವರ ಮೂಲಕ. ಅದು ಮಾಡಿಕೊಂಡ್ರೆ ನಮಗೆ ಸ್ಪಷ್ಟ ಒಂದು ಚಿತ್ರಣ ಇರ್ತದೆ. ಮುಖ್ಯ ಅಂದ್ರೆ ವಿಶ್ವ ಎನ್ನುವುದು ಬಹಳ ಅಗಾಧವಾದದ್ದು, ಈ ವಿಚಾರಗಳು ಬಹಳ ಅಗಾಧವಾದದ್ದು. ಇದು ಬಹುಶಃ ಒಂದೊಂದನ್ನು ಮತ್ತೆ ಬಿಡಿಸಿ ಹೇಳಬೇಕಾದಂತ ಅವಶ್ಯಕತೆ. ಹಾಗಾಗಿ ಜನಸಾಮಾನ್ಯರಿಗೆ ಅರ್ಥ ಮಾಡಿಕೊಳ್ಳುವುದು ಕೂಡ ಕಷ್ಟ ಆಗುತ್ತೆ. ತೊಡಗಿಸಿಕೊಳ್ಳೋದು. ಎಸ್ ಸರ್, ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೀವಿ. ವಿರಾಮದ ಬಳಿಕ ಮತ್ತೆ ಸಂವಾದ ಬಂದು ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗ್ರಹಣ ನಡೀತಾ ಇರುವಂಥದ್ದು ಜುಲೈ 27ಕ್ಕೆ ಚಂದ್ರಗ್ರಹಣ ನಡೀತದೆ. ಖಗ್ರಾಸ ಚಂದ್ರಗ್ರಹಣ ನಡೆಯುವಂಥದ್ದು ಬಹುಶಃ 21ನೇ ಶತಮಾನದ ಅತಿ ದೀರ್ಘಾವಧಿ ಚಂದ್ರಗ್ರಹಣ ಅಂತ ಹೇಳಲಾಗ್ತಾ ಇದೆ. ವೈಜ್ಞಾನಿಕವಾಗಿ ನಾವು ಕೆಲವೊಂದು ಒಪ್ಪಿಕೊಂಡಿರುವಂಥದ್ದು, ಸೂರ್ಯ ಇದೆ, ಅದು ಸೌರವ್ಯೂಹದ ಕೇಂದ್ರಬಿಂದು, ಭೂಮಿಯಲ್ಲಿ ನಾವಿದ್ದೇವೆ, ಅದು ಉರುಟಾಗಿದೆ, ಅದು ಸೂರ್ಯನಿಗೆ ಸುತ್ತದೆ. ನಮ್ಮ ಒಂದು ಉಪಗ್ರಹ ಇದೆ, ಅದು ಚಂದ್ರ, ಅದು ಕೂಡ ಉರುಟಾಗಿದೆ, ಅದು ಭೂಮಿಗೆ ತಿರುಗ್ತದೆ. ಆ ಸೂರ್ಯನ ಬೆಳಕು ಭೂಮಿಗೂ ಬೀಳ್ತದೆ, ಚಂದ್ರನಿಗೂ ಬೀಳ್ತದೆ. ಚಂದ್ರನು ಸೂರ್ಯನ ಬೆಳಕಿನಿಂದಾಗಿ ನಮಗೆ ಕಾಣ್ತಾನೆ ವಿನಃ ಚಂದ್ರನಿಗೆ ಯಾವುದೇ ಬೆಳಕು ಇಲ್ಲ ಅಂತ ಅನ್ನುವಂಥ ಕೆಲವೊಂದು ಸತ್ಯಗಳನ್ನು ನಾವು ಈಗಾಗಲೇ ತಿಳಿದುಕೊಂಡಿರುವಂಥದ್ದು. ಆದರೂ ಕೂಡ ಗ್ರಹಣದ ಬಗ್ಗೆ ಮತ್ತೆ ನಾವು ತಿಳ್ಕೊಂಡಿಲ್ಲವೋ ಅಂತ ಅನ್ನುವಂಥದ್ದು ಬೇರೆ ಏನೂ ಗೊತ್ತಿಲ್ಲ. ಆದರೆ ಕೆಲವೊಂದು ಮೌಢ್ಯಗಳು ಬಹಳ ನಮ್ಮ ಜೊತೆಗೆ ಆವರಿಸಿಕೊಂಡಿರುವುದು ಯಾಕೆ ಅಂತ. ಮೇಡಮ್, ಈಗ ಬಹುಶಃ ಇತ್ತೀಚೆಗೆ ನಮ್ಮ ನಡುವೆ ಜೋರಾಗಿ ಮಳೆ ಬಂತು ಮೊನ್ನೆ, ಇದು ಗ್ರಹಣದಿಂದ. ಮೊನ್ನೆ ನಾಳಿದ್ದು ಚಂದ್ರಗ್ರಹಣ ಬರ್ತದೆ, ಹಾಗಾಗಿ ಮೊನ್ನೆ ಕಡಲ್ ಕೊರತಾಯಿತು, ಕೆಲವು ಮನೆಗಳು ಬಿದ್ದುವು. ಆ ಮನೆಗಳು ಬಿದ್ದದ್ದು ಕೂಡ ಈ ಗ್ರಹಣದಿಂದ ಅಂತ ಅನ್ನುವಂಥದ್ದು. ಅಂದರೆ ಇದಕ್ಕೆ ಏನು ಹೇಳ್ತೈತೆ? ನೋಡಿದ್ರೆ ಎಲ್ಲವೂ ಹಾಗೆ ಗ್ರಹಣಕ್ಕೆ ಅಂತ ಅಷ್ಟು ಮೊದಲಿನಷ್ಟು ಗ್ರಹಣಕ್ಕೆ ಜನ ಹೇಳ್ತಾ ಇಲ್ವಾ ಅಂತ. ಯಾಕೆಂದ್ರೆ ಈಗ ಕೆಲವು ಕಾಲಗಳಲ್ಲಿ, ಯಾಕೆಂದ್ರೆ ಈಗ ಇಂಟರ್ನೆಟ್ ಮಾಧ್ಯಮಗಳು ತುಂಬಾ ಜೋರಾಗಿರೋದ್ರಿಂದ, ಬೇರೆ ಬೇರೆ ಅವರಿಗೆ ಆಕರ್ಷಣೆಗಳು ಬಹಳಷ್ಟು ಇರೋದ್ರಿಂದ, ಅಥವಾ ಮಾಹಿತಿಗಳ ಮಹಾಪೂರ ಇರೋದ್ರಿಂದ ಅವು ಎಕ್ಕದ ಇದಕ್ಕೆ ಇದು ಗ್ರಹಣದಿಂದಲೇ ಆಗಿದೆ ಅಂತ ಅಷ್ಟು ಒಪ್ಕೊಳ್ತಾ ಇಲ್ಲ ಅಂತ. ಮೌಢ್ಯಗಳು ಕೆಲವೊಂದು ವಿಷಯದಲ್ಲಿ ಫೀಲ್ಡ್ಗಳಲ್ಲಿ ಜಾಸ್ತಿ ಆಗಿದೆ, ಇನ್ನು ಕೆಲವೊಂದು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಈ ಕ್ಲಾಸ್ನಲ್ಲಿ ಪಾಠ ಮಾಡುವಂತ ಇದು ಏನಿದೆ, ಅದು ಗ್ರಹಣದ ಬಗ್ಗೆ ಆಗಿರಲಿ ಅಥವಾ ಒತ್ತು ಸೌರವ್ಯೂಹದ ಬಗ್ಗೆ ಆಗಿರಲಿ, ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಪಾಠ ಮಾಡ್ತೇವೆ. ಅದರ ನಮ್ಗೆ ಕೊರತೆ ಅಂತ ಅನಿಸೋದು ಏನಂತ ಹೇಳ್ಬೋದು ಅದನ್ನು ಸಾಮಾಜಿಕವಾಗಿ ಬಂದಾಗ? ಹೌದು, ಅವರು ಕ್ಲಾಸ್ ರೂಮ್ ಅನ್ನು ಅಲ್ಲಿಗೆ ಸೀಮಿತಗೊಳಿಸಿ ಏನ್ ಪಡೆದಿದ್ದಾನೆ ಅದನ್ನ ಅಲ್ಲಿಗೆ ಬಿಟ್ಟು, ಅಥವಾ ಅದು ಪರೀಕ್ಷೆಗೆ ಮಾತ್ರ ಅದು ಸೀಮಿತ ಅನ್ಕೊಂಡು ಅದು ಹೊರಗಡೆ ನಾವು ಅದನ್ನೇ ಹೇಳೋದು. ಯಾಕೆ ನಿಮ್ಗೆ ಶಾರುಖ್ ಖಾನ್ ಸಿನಿಮಾ ಅಷ್ಟು ನೆನಪಿರ್ತದೆ, ಯಾಕೆ ಹಾಡುಗಳು ನೆನಪಿರ್ತದೆ ಅಂದ್ರೆ ನೀವು ಪುನಃ ಅದು ರಿಪೀಟೆಡ್ಲಿ ಯು ಯೂಸ್ ಇಟ್. ಅದೇ ಈ ತರ ಇದನ್ನು ಮಾಡಿ, ಕ್ಲಾಸ್ ಹೊರಗಡೆ ಡಿಸ್ಕಸ್ ಮಾಡಿ, ಮನೆಗೆ ಹೋಗಿ ಡಿಸ್ಕಸ್ ಮಾಡಿ, ಆತ್ಮೀಯರ ಹತ್ರ ಹೇಳ್ಕೊಳ್ಳಿ, ಈ ವಿಷಯವನ್ನ ಡಿಸ್ಕಸ್ ಮಾಡಿ. ಆಗ ನಿಮ್ಗೆ ಖಂಡಿತ ಈ ವಿಚಾರಗಳು ತಲೆಯಲ್ಲಿ ಉಳಿತವೆ, ನೆನಪು ಇರ್ತದೆ, ಓದೋದು ಕಷ್ಟ ಇಲ್ಲ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲೋ ವಿಜ್ಞಾನ ಅನ್ನೋದು ನಿಮಗೆ ಬಹಳ ಕೌತುಕವಾದದ್ದು ಅಂತ ಆಗ್ಲಿಲ್ವೋ ಒಬ್ಬ ವಿದ್ಯಾರ್ಥಿ? ಇರ್ಬಹುದು, ಯಾಕಂದ್ರೆ ಅದು ನನಗೆ ತುಂಬಾ ಸ್ಪೆಷಲ್ ಆಗ್ಬೇಕು. ಹೌದೌದು, ಯಾಕೆಂದ್ರೆ ವಿಜ್ಞಾನ ಈಗ ಎಷ್ಟು ಬೆಳೆದಿದೆ ಅಂದ್ರೆ ಅವರಿಗೆ ನಾವು ಬೇಸಿಕ್ ಸೈನ್ಸ್ ಹೇಳ್ಕೊಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಅದು ಬೇಸಿಕ್ ಸೈನ್ಸ್ ಅಲ್ಲಿ ಅವರಿಗೆ ಬರೀ ಮ್ಯಾಥಮೆಟಿಕ್ಸ್, ಅದು ಆ ಸ್ಟೆಪ್ಗಳು ಮಾಡ್ಬೇಕು, ಈ ಸ್ಟೆಪ್ಗಳು ಅಂತ ಹೇಳುವಾಗ ಅದನ್ನ ಜಗ್ಗಿ ಎಳೆಯಾಗಿ ಕಲಿಸುವಾಗ ಅವರು ಬಹುಶಃ ಮಧ್ಯ ಎಷ್ಟೋ ಒಂದಿಷ್ಟು ಮಿಸ್ ಮಾಡ್ಕೋತಾರೆ. ಕೆಲವೊಂದು ಅವರಿಗೆ ಅರ್ಥ ಆಗೋದಿಲ್ಲ, ಅದನ್ನ ಮತ್ತೆ ಬಂದು ಕೇಳೋದಿಲ್ಲ. ಹೀಗೆಲ್ಲ ಆಗಿ ಅವರಿಗೆ ಮಧ್ಯೆ ಗ್ಯಾಪ್ ಉಳಿದಿರ್ತದೆ. ಹಾಗೆ ಟೋಟಲ್ ಒಂದು ಪಿಕ್ಚರ್ ಸಿಗೋದಿಲ್ಲ ಅವರಿಗೆ. ಹೀಗೆ ವಿಜ್ಞಾನ ಬೆಳೆದು ಬಂತು, ಇದನ್ನ ಈಗ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು.
ಅವರು ಬರೀ ಪರೀಕ್ಷೆಗೆ ಇಷ್ಟು ಬರಿಬೇಕು, ಇಷ್ಟನ್ನೇ ನಾವು ಊರು ಹೊಡಿಬೇಕು, ಹೀಗೆ ಮಾಡಬೇಕು ಅನ್ನೋದ್ರಲ್ಲಿ ಸಿಕ್ಕೊಂಡಿರ್ತಾರೆ. ಅದು ಇಲ್ಲಿ ಎಲ್ಲೂ ಕೂಡ ಊಟ ಮಾಡುವಂಥ ಸಮಯಗಳು ನಿಗದಿ ಮಾಡೋದು, ಇಷ್ಟು ಗಂಟೆಗೆ ಊಟ ಮಾಡಬೇಕು, ಇಷ್ಟು ಗಂಟೆಗೆ ಮಲಗಬೇಕು, ಆಮೇಲೆ ನೋಡಬಾರ್ದು ಅಂತ ಅನ್ನುವಂಥದ್ದು. ಸೊ ಇದಕ್ಕೆ ಏನು ಹೇಳ್ಬೋದು ಅಂತ? ಈಗ ನಾಡಿದ್ದು ಎಲ್ಲರೂ ಕೂಡ ಆ ಒಂದು ಅಂದರೆ ಬೇಗ ಊಟ ಮಾಡಿ ಮಲಗುದು, ಅಲ್ಲಿಗೆ ಆಯ್ತು, ಮತ್ತೆ ಮುಗಿಯಿತು. ಮತ್ತೆ ಬೆಳಿಗ್ಗೆ ಎದ್ದಾಗ ಈಗ ಕಳೆದ ಬಾರಿ ಒಂದು ಗ್ರಹಣ ಅದು ಆಗೋ ಸಮಯದಲ್ಲೂ ಅಷ್ಟೇ, ಬೆಳಗ್ಗಿಂದ ಇವತ್ತು ಏನ್ ತಿನ್ನೋ ನಮ್ಮ ಕೊಲೀಗ್ಸೇ ಹೇಳ್ತಾ ಇದ್ರು. ತುಂಬಾ ಬೇಜಾರು ಪಟ್ಕೊಂಡೆ ನಾನು. ನೀವು ಅವರು ಸ್ಟೂಡೆಂಟ್ಸ್ ಕೂಡ ಕೇಳ್ತಾ ಇದ್ರು, ಏನ್ ಮೇಡಮ್ ನೀವು ಸೈನ್ಸ್ ಮೇಡಮ್ ಆಗಿ ಹೀಗೆ ಮಾಡ್ತೀರಲ್ಲ ಅಂತ. ಸೈನ್ಸ್ ಇರೋದು ನಿಮ್ ಕ್ಲಾಸ್ ರೂಮ್ ಅಲ್ಲಿ ಮಾತ್ರ, ಅದು ಮನೆಯಲ್ಲಿ ಬೇರೆನೆ, ನಾವು ಅಪ್ಪ ಅಮ್ಮ ಹೇಳ್ದಾಗ ಕೇಳಬೇಕು ಅಂತ ಅವ್ರು ಹೇಳೋದು. ಅಂತ ಆಟಿಟ್ಯೂಡ್ ಅನ್ನ ನಾವು ಟೀಚರ್ಗಳು ಕೂಡ ಸ್ವಲ್ಪ ಕಡಿಮೆ ಮಾಡಬೇಕು. ನಾವು ಮಕ್ಕಳ ಜೊತೆಗೆ ಇರುವಾಗ ಅವರಿಗೆ ನಾವು ಕಲಿಸ್ಲಿಕ್ಕಾಗಿರುವಂಥದ್ದು, ನಾವು ರೇಷನಲ್ ಥಿಂಕಿಂಗ್ ಮಾಡಿದ್ರೆ ನಮ್ಮ ಮಕ್ಕಳು ಕೂಡ ಅದನ್ನೇ ಕಲಿತಾರೆ ಅನ್ನೋದು ಇಂದಿನ ಪ್ರಾಧ್ಯಾಪಕರಿಗೆ ಕೂಡ ಅಂತ ಅರಿವು ಇರೋದು ಅತ್ಯಂತ ಮುಖ್ಯ ಅಂತ ಅನಿಸ್ತದೆ ನನಗೆ. ಸರಿ, ಈಗ ಈ ಸಂದರ್ಭದಲ್ಲಿ ಅದರ ಗ್ರಹಣ ನಡೆಯುವಾಗ ಸಮುದ್ರ ದೊಡ್ಡದಾಗ್ತದೆ ಅಥವಾ ನದಿ ದೊಡ್ಡದಾಗ್ತದೆ ಅಥವಾ ಸಮುದ್ರ ಬಂದು ಹೆಚ್ಚು ಇದು ಬೋರ್ಕೆರೆತ ಆಗಬಹುದು ಅಂತ ಅನ್ನುವಂಥದ್ದು ಏನಿದು ಅಂತ ಅಂದರೆ ಸೈಂಟಿಫಿಕ್ಲಿ ಏನಾದರೂ ಇದೆಯಾ, ಸಂಬಂಧ ಇದೆಯಾ? ಈಗ ನೋಡಿ, ಆ ವಿಷಯ ಬಂತು ಆಲ್ರೆಡಿ. ಈ ಸಮುದ್ರ ನೀರು ಇದೆಲ್ಲ ಭೂಮಿಗೆ ಸಂಬಂಧಪಟ್ಟ ವಿಚಾರ, ಅಂದರೆ ಭೂಮಿಗೆ ಅಂಟಿಕೊಂಡಿರುವಂಥದ್ದು. ಚಂದ್ರನಿಗೂ ನಮಗೂ ಬಹಳ ದೂರ ಇದೆ. ಆದರೆ ಗುರುತ್ವಾಕರ್ಷಣ ಶಕ್ತಿಯಿಂದಾಗಿ ಸಮುದ್ರ ನೀವು ಬರತ್ತಾ ಇಳಿತಾ ಅಂತ ಕೇಳಿದ್ರೆ ಅದು ಸದಾ ತಿಂಗಳಿಗೊಮ್ಮೆ ಆಗ್ತಾ ಇರ್ತದೆ, ಹುಣ್ಣಿಮೆ ಸಂದರ್ಭದಲ್ಲಿ. ಇದಕ್ಕೂ ಗ್ರಹಣಕ್ಕೂ ಸಂಬಂಧ ಇಲ್ಲ. ನಾನೀಗ ಹೇಳಿದ ವಿಷಯ ಸ್ಪಷ್ಟ ಆಗಿದೆ ಅಂತಾದ್ರೆ, ಅಲ್ಲಿ ಚಂದ್ರ ಇರ್ತದೆ, ಇಲ್ಲಿ ಬರತ್ತಾ ಇಳಿತಾ ಆಗ್ತದೆ, ಅದು ಚಂದ್ರ ಕಾಣಿಸುವುದಿಲ್ಲ, ಯಾಕಂದ್ರೆ ಸೂರ್ಯನ ಬೆಳಕು ಬೀಳ್ತಾ ಇಲ್ಲ. ಹಾಗಂತೇಳಿ ನಾವು ಕೊಂಡೆವು, ಅದಕ್ಕೆ ಲಿಂಕ್ ಮಾಡುವ ಅವಶ್ಯಕತೆಗಳಿಲ್ಲ. ಮತ್ತೆ ಮಳೆ ಇತ್ಯಾದಿ ಕೂಡ ನೋಡಿ, ಮಳೆ ವಿಪರೀತ ಮಳೆ ಮೊನ್ನೆ, ಈಗ ನಮ್ಮಲ್ಲಿ ಬಿದ್ದಂಥ ವಿಪರೀತ ಮಳೆ ನಮಗೆ ಕೆಲವು ವರ್ಷಗಳಲ್ಲಿ ಪ್ರಥಮ ಅನುಭವ ಇರ್ಬೋದು ಕೆಲವರಿಗೆ. ಆದರೆ ಉತ್ತರ ಭಾರತದಲ್ಲಿ ಸದಾ ಯಾವಾಗಲೂ ಕೂಡ ಅವ್ರ ಗಂಗೆ ಉಕ್ಕಿ ಹರಿಯುವುದು ಇತ್ಯಾದಿ ಇರ್ತದಲ್ಲ. ಸೊ ಇಲ್ಲಿ ಅದಕ್ಕೆ ಮತ್ತೆ ನಾವು ಪರಿಸರದ ನಾಶ ಇತ್ಯಾದಿ ಕಾರಣಗಳನ್ನು ಕೊಡ್ತಾ ಹೋಗ್ಬೋದು. ಆದರೆ ಮುಖ್ಯವಾಗಿ ಭೂಮಿ ಮತ್ತು ಅದು ಸುತ್ತ ಇರುವಂಥ ವಾತಾವರಣ ಮತ್ತು ಸಮುದ್ರದ ನೀರು, ಇದಕ್ಕೆ ಯಾವಾಗಲೂ ಅದರದ್ದೇ ಆದ ಸಂಬಂಧ ಇದೆ. ಈಗ ಮನ್ಸೂನ್ ಏನು ನಿಮ್ಗೆ ಗೊತ್ತಿರಬೇಕು, ಅದು ಪೂರ್ವ ಕಡೆಯಿಂದ ಬಂದು ಆಗ್ನೇಯ ಹಾಗೆ ಅಲ್ವಾ, ನೈಋತ್ಯ ದಿಕ್ಕಿಂದ ಭಾರತ ಹೋಗು, ಅದು ನಾರ್ತ್ ಕಡೆ ಹೋಗ್ತದೆ. ಇದು ನೈಸರ್ಗಿಕ ಪ್ರಕ್ರಿಯೆ, ಅದಕ್ಕೂ ಚಂದ್ರನಿಗೂ ಸಂಬಂಧ ಇಲ್ಲ. ಚಂದ್ರ ಕಾಣದಿ, ಯಾಕಂದರೆ ಪ್ರತಿ ತಿಂಗಳು ಚಂದ್ರ ಕಂಡಿದ್ದಾನೆ, ಇವತ್ತು ನಾಳೆದು ಕಾಣಿಸುವುದಿಲ್ಲ ಅಷ್ಟೇ. ಹಾಗೆ ಆದರೆ ಪ್ರತಿ ತಿಂಗಳಾಗುವಂತೆ ಬರತ ಇಳಿತ ಹಾಗೇ ಆಗ್ತದೆ. ಗೊತ್ತಾಯ್ತಲ್ಲ, ಜನ ಮತ್ತೆ ಏನಾಗ್ತಂದ್ರೆ ನಾನು ಮೀಡಿಯಾವನ್ನು ಅಂದ್ರೆ ಹುಣ್ಣಿಮೆಯ ಒಂದು ಪ್ರಕ್ರಿಯೆ ಏನಿದೆ ಭೂಮಿಯ ಮೇಲೆ, ಹೌದು ಅದು ಇದೆ, ಅದು ಇದೆ. ಏನೋ ಅಲ್ಲಿ ಚಂದ್ರ ಕಾಣಲಿಲ್ಲ ಅಂತ ಹೌದು ಗೊಂದಲ ಇದು. ಮತ್ತೆ ನೋಡಿ, ತಮಾಷೆ ಹೇಳ್ಬೋದು, ಕೆಲವೊಮ್ಮೆ ಚಂದ್ರ ಬನ್ನಿ ಸೂಪರ್ ಮೂನ್ ಅಂತ ಹೇಳಿದಾಗ ಎಷ್ಟು ದೊಡ್ಡ, ಅಂದ್ರೆ ಅನೇಕರು ಹುಣ್ಣಿಮೆ ಚಂದ್ರ ನೋಡಿದೆ ನೋಡಿದ್ದೆ, ಅದೇ ಕಾರಣ ಮೀಡಿಯಾ ಅಷ್ಟೆಲ್ಲ ಪ್ರಚಾರ ಕೊಟ್ಟ ಕಾರಣ. ನಾವೇ ಕಾರ್ಯಕ್ರಮ ಮಾಡಿದಾಗ ಸಿಕ್ಕಾಪಟ್ಟೆ ಜನ, ಅಂದ್ರೆ ಅಲ್ಲಿ ಜನ ಮೇಲೆ ಬರ್ಲಿಕ್ಕೆ ಆಗಲಿಲ್ಲ, ಆ ಥರ ಆಗಿತ್ತು. ಅದು ಯಾಕಂದ್ರೆ ಈ ಮೀಡಿಯಾದನ್ನು ತಗೊಳ್ತಾರೆ, ಸರಿ, ಆದರೆ ಅದನ್ನು ತುಂಬ ತಲೆಯೊಳಗೆ ತುಂಬಿಸಿದಾಗ, ಈಗ ನೀವು ಹೇಳಿದಾಗೆ ಮತ್ತೆ ಮತ್ತೆ ರಿಪೀಟೆಡ್ಲಿ ನಾವು ನೋಡಿ ಸಮುದ್ರ ಉಕ್ಕಿ ಹರಿದ ನಾಳ್ದು ಕೂಡ ಹೀಗೆ ಆಗ್ತದೆ ಅಂತ ಹೇಳಿದೆ, ತಲೆಯಲ್ಲಿ ಅದು ರೆಕಾರ್ಡ್ ಆಗ್ತದೆ. ನಾಳ್ದು ಕಾಣುವಾಗ ಅದು ಅನುಭವ, ನಾಳ್ದು ಮಳೆ ಬರದೇ ಇರಬಹುದು, ಹಾಗಾಗ್ಲಿ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಚಂದ್ರನ ನೋಡ್ಬೋದು, ನಾವು ತಿಳ್ಕೊಳ್ಬಹುದು. ಆದ್ರೆ ಹೇಳಲಿಕ್ಕೆ ಆಗುದು ನಮ್ಮ ಕೈಯಲ್ಲಿಲ್ಲ. ಆದ್ರೆ ಅದನ್ನ ಇದಕ್ಕೆ ಲಿಂಕ್ ಮಾಡೋ ಅಗತ್ಯ ಇಲ್ಲ ಅಂತ ನಂಗೆ ಅನಿಸ್ತದೆ. ಹೌದು, ಎಸ್ ಮೇಡಮ್. ಈ ಸಂದರ್ಭದಲ್ಲಿ ಈಗ ಗ್ರಹಣಗಳು ನಡೀತದೆ, ಹೇಗೆ ಇದನ್ನ ಇದು ಮಾಡಬಹುದು ಅಂತ? ಈಗ ನಾಡಿದ್ದು ಗ್ರಹಣ ನಡೆಯೋ ಸಂದರ್ಭದಲ್ಲಿ ಎಲ್ಲರೂ ಹೇಗೆ ಇದನ್ನು ಸಂತೋಷ ಪಟ್ಟುಕೊಂಡು ನೋಡಬಹುದು ಅಂತ ಹೇಳಿ ಅದನ್ನ ಕಾರಣ ಹುಡುಕ್ಬೇಕಷ್ಟೇ. ಇನ್ನು ಕೆಲವೊಂದು ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಇವ್ರು ಹೇಳಿದಾಗ ಪ್ರಾತ್ಯಕ್ಷಿಕೆಯನ್ನ ಮಾಡಬಹುದು. ಅದನ್ನ ಆ ದಿನ ಮಾಡೋದಕ್ಕಿಂತ, ಯಾಕೆಂದ್ರೆ ಅವ್ರದ್ದು ತಲೆಯಲ್ಲಿ ಆಗ್ಲೇ ಕೂತು ಬಿಟ್ಟಿರ್ತದೆ ನಾಳೆ ಗ್ರಹಣ ಅಂತ. ಅದು ಇವತ್ತನೇ ಹೇಳ್ಬೇಕು, ನೀವು ನಾಳೆ ಗ್ರಹಣದ್ದು ಏನು ತೊಂದರೆ ಇಲ್ಲಪ್ಪ, ನೀವು ಏನು ಮಾಡ್ಬೇಕಾಗಿಲ್ಲ, ಅದನ್ನ ಎಂಜಾಯ್ ಮಾಡಿ ಅಂತ. ಹಾಗಾಗಿ ಸ್ವಲ್ಪ ಮೊದಲೇ ಪ್ರಾತ್ಯಕ್ಷಿಕೆ ಮಾಡಿ ವಿಜ್ಞಾನದ ಪ್ರಾಧ್ಯಾಪಕರು ಅದನ್ನ ಮಕ್ಕಳಿಗೆ ವಿವರಿಸಿ ಹೇಳಿ, ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಮತ್ತೆ ಬರೀ ಸೈನ್ಸ್ ಮಕ್ಕಳಿಗೆ ಮಾತ್ರ ಅಲ್ಲ. ಈಗ ಕಾಲೇಜ್ ಅಂದ್ರೆ ಆರ್ಟ್ಸ್ ಇರ್ತದೆ, ಕಾಮರ್ಸ್ ಇರ್ತದೆ. ಯಾಕಂದ್ರೆ ನಾವು ಸೈನ್ಸ್ ಮಕ್ಕಳನ್ನ ಮಾತ್ರ ನೋಡಿದವ್ರು ನಾವು ಇಂಥ ವಿಚಿತ್ರಗಳನ್ನ ನೋಡ್ತೇವೆ ಅವ್ರು ಆಡೋದನ್ನ. ಇನ್ನು ಬಹುಶಃ ಇನ್ನು ಏನೂ ಜ್ಞಾನ ಇಲ್ದಿದ್ದವ್ರು ಇನ್ನು ಹೇಗೆ ಮಾಡಬಹುದು. ಹಾಗಾಗಿ ಅವರನ್ನೆಲ್ಲರನ್ನೂ ಸೇರಿಸಿ ಒಂದು ಈ ತರ ಪ್ರಾತ್ಯಕ್ಷಿಕೆ ಮಾಡಿದ್ರೆ, ವಿವರಣೆ ಕೊಟ್ರೆ, ಇಂಥ ಘಟನೆಗಳು ಘಟಿಸೋದು ಯಾಕೆ ಅನ್ನೋದನ್ನ, ಅದೊಂದು ನೈಸರ್ಗಿಕ ವಿದ್ಯಮಾನ ಅಂತ ಅವ್ರಿಗೆ ವಿವರಿಸಿ ಹೇಳಿದ್ರೆ ಬಹುಶಃ ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ಅಂತ ಅಜ್ಞಾನ ಕಡಿಮೆ ಆಗ್ಬೋದು. ನಮ್ಮ ವಿದ್ಯಾರ್ಥಿಗಳಲ್ಲೇ, ಸ್ಟೂಡೆಂಟ್ಸ್ಗಳಲ್ಲೇ ಎಲ್ರಿಗೂ ಕೂಡ ನೋಡಿ ಹೀಗೆ ಮಾಡಿ ಅಂತ ಹೇಳ್ಬಹುದಾಗಿದೆ ಅಲ್ವಾ? ನೋಡಿ ಇದು 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 ಗ್ರಹಣ ಅಂದ್ರೆ ಹೀಗೆ, ನೀವು ಹೀಗೆ ಹೇಳಬೇಕಾಗಿದೆ ಅಂತ. ಅಂದ್ರೆ ಅದು ಎಲ್ಲೋ ಇಲ್ಲವೇ ಅಂತ, ಅಂದ್ರೆ ಪಾಠಕ್ಕಾಗಿ ಅಷ್ಟೇ ಸೀಮಿತ ಆಗ್ತದ ಅಂತ ಏನ್ ಹೇಳ್ತೀರಿ ಸರ್? ಈಗ ನಾವು ಮಾತಾಡಿಕೊಂಡ ವಿಷಯಕ್ಕೆ ಪೂರಕವಾಗಿ, ಈಗ ಆಗೋಬ್ರು ವರ್ಷ ಫೋನ್ ಮಾಡಿದಾಗ ಕೂಡ ಕೇಳಿದರು, ಬಡವರು ಇವರಿಗೆಲ್ಲ ಯಾರು ಇದು ಮಾಡುವುದು ಅಂತ.
ಪ್ರತಿಯೊಬ್ಬ ಮನುಷ್ಯನಿಗೂ ಅನುಭವ ಪಡ್ಕೊಳ್ಳುವಂಥ ಹಕ್ಕಿದೆ. ಅದಕ್ಕೆ ಅವರು ಶಾಲೆಗೆ ಹೋಗಬೇಕು ಅಥವಾ ಕಾಲೇಜಿನಲ್ಲಿ ಇರಬೇಕು ಅಂತಲೇ ಏನಿಲ್ಲ. ಮತ್ತು ವಿಜ್ಞಾನಕ್ಕೆ ಇದಕ್ಕೆ ಸಂಬಂಧಪಟ್ಟಾಗಿ ಹೇಳುವುದಾದರೆ, ವಿಜ್ಞಾನ ಎನ್ನುವುದು ಅನುಭವ ಪಡೆಯುವಂಥ ಜ್ಞಾನ, ಅನುಭವ ಪಡೆದು ಬರುವಂಥ ಜ್ಞಾನ. ಇಲ್ಲಂದರೆ ನಾವು ಈಗ ಮೇಡಮ್ ಹೇಳಿದಾಗೆ ಶಾಲೆಯಲ್ಲಿ ನಾವು ಪಾಠ ಮಾಡ್ತೇವೆ, ಅದು ಪರೀಕ್ಷೆಗೋಸ್ಕರ, ಅಲ್ಲಿ ಮುಗೀತು, ಪರೀಕ್ಷೆ ಆದಮೇಲೆ ಗೊತ್ತಿಲ್ಲ. ಆದರೆ ಅನುಭವ ಪಡ್ಕೊಂಡಾಗ, ಅನುಭವ ಅಂದರೆ ಏನು? ನೋಡುವುದು ಒಂದು ಅನುಭವ, ವಿವರಣೆಯನ್ನು ಕೇಳುವುದು ಒಂದು ಅನುಭವ, ಅಲ್ಲಿ ಪ್ರಶ್ನೆಗಳನ್ನು ಕೇಳುವುದು ಒಂದು ಅನುಭವ, ಇದು ವಿಜ್ಞಾನ ಅಂತ ಆಗ್ತದೆ. ಹಾಗಾಗಿ ಇಲ್ಲಿ ಬಡವರಾಗಲಿ ಶ್ರೀಮಂತರಾಗಲಿ ಕೂಲಿ ಕೆಲಸದವರೇ ಆಗಲಿ ಆ ಹೊತ್ತಿಗೆ ಏನು ಸಾಧ್ಯತೆಗಳಿವೆ ಆ ಅನುಭವ ಪಡ್ಕೊಂಡ್ರೆ ಅವರಲ್ಲಿ ಅದು ರೆಕಾರ್ಡ್ ಆಗ್ತದೆ. ಅದು ಬಹಳ ಮುಖ್ಯ ಆಗ್ತದೆ. ಮತ್ತು ನೀವು ಹೇಳಿದಾಗೆ ನೋಡಿ, ಈಗ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ, ಅಂದರೆ ಈ ಸಂದರ್ಭದಲ್ಲಿ, ಈ ಶತಮಾನದಲ್ಲಿ ತಗೊಳ್ಳೋಣ, ಅವರ ಅನುಭವಗಳಿಗೂ ಪ್ರಾಯದವರ ಅನುಭವಗಳಿಗೂ ಅಥವಾ ಮುಂದೆ ಹುಟ್ಟುವ ಮಕ್ಕಳ ಅನುಭವಕ್ಕೂ ವ್ಯತ್ಯಾಸ ಇರ್ತದೆ ಆರಂಭದಿಂದ. ಹಾಗಾಗಿ ಮಿಸ್ ಆದಂಥ ಅಥವಾ ತಪ್ಪಿ ಹೋದಂಥ ಅನುಭವಗಳನ್ನು ಕೊಡುವುದು ಶಿಕ್ಷಣದ ಜವಾಬ್ದಾರಿ. ಈಗ ನೀವು ಹೇಳಿದಾಗ ಲೆಕ್ಚರರ್ಸು ಅಥವಾ ಇವರು ಹೇಳುವುದಂತೆ ಆ ಅನುಭವವನ್ನು ಕೊಡುವುದಕ್ಕೆ ಪ್ರಯತ್ನಿಸಬೇಕು. ಅದು ಮುಂಚಿತವಾಗಿ ಹೇಳುವವರು ಕೂಡ ಸ್ವಲ್ಪ ಅನುಭವ ಪಡ್ಕೊಳ್ಬೇಕಾಗ್ತದೆ. ಅಷ್ಟಾದರೆ ಇದೆಲ್ಲ ಸುಲಲಿತವಾಗಿ ನಡೀತದೆ. ಆದರೆ ಭಯ ಮನುಷ್ಯನಲ್ಲಿ ಜಾಸ್ತಿ ಆಗುವುದು ಯಾಕಂದ್ರೆ ಅನುಭವದ ಕೊರತೆಯಿಂದಲೇ. ಅಲ್ಲ, ಇಲ್ಲಿ ಎಲ್ಲೋ ಆಹಾರವನ್ನು ಸೇವಿಸದೇ ಇರುವ ಒಂದು ನಂಬಿಕೆಗಳು ಹೇಗೆ ಮೂಡಿ ಯಾಕೆ ಬಂತು? ಒಂದು ನೋಡಿ, ಇಲ್ಲಿ ವಿಚಾರ, ಈಗ ಸೂರ್ಯ ನಮಗೆ ಬಹಳ ಪ್ರಾಮುಖ್ಯ. ಹೌದು, ಬದುಕಬೇಕಾದ್ರೆ ಸೂರ್ಯ ಬೇಕು. ಇದನ್ನು ಭಾಳ ಹಿಂದಿಂದು ಈಗಲೂ ಕೂಡ ತಿಳ್ಕೊಂಡಿದ್ದಾರೆ. ಆಮೇಲೆ ಚಂದ್ರ ಯಾಕೆ ಬೇಕು ಅಂತ ಹೇಳಿದೆ, ಚಂದ್ರನ ನಿಜವಾಗಿ ಹವಾಮಾನಕ್ಕೆ ಸಂಬಂಧ ಇಲ್ಲ. ಆದರೆ ಅದು ಒಂದು ಕಾಲದಲ್ಲಿ ಆ ಚಂದ್ರ ಕೂಡ, ಹುಣ್ಣಿಮೆ ಚಂದ್ರನ ಹೆಸರಲ್ಲಿ, ಅಂದರೆ ಅದು ಎಲ್ಲಿರ್ತೋ ಅದಕ್ಕೆ ಸರಿಯಾಗಿ ತಿಂಗಳ ಹೆಸರಲ್ಲಿ ಕೊಟ್ಟಿದ್ದಾರೆ. ಈಗ ಇಲ್ಲಿ ಯಾವುದು ಅಗತ್ಯ? ಸೂರ್ಯ ಅಗತ್ಯ. ಸೂರ್ಯ ಏನು ಆಯಿತು ಅಂತ ಆದಾಗ ನೋಡಿ, ನಮ್ಮಲ್ಲಿ ಧಾರ್ಮಿಕವಾಗಿ ಅಂದರೆ ಭಾರತೀಯ ಪದ್ಧತಿಯಲ್ಲಿ ಒಂದು ಪೂಜೆ ಅಥವಾ ಉಪವಾಸ ಮಾಡಿದರೆ ಅದು ಅಂಥ ಪರಿಹಾರ ಆಗ್ತದೆ ಅಂತ. ಸೂರ್ಯನ ಪೂಜೆ ಮಾಡುವುದು, ಅವತ್ತು ಏನೆಲ್ಲ ಮಾಡೋದು, ಉಪವಾಸ ಇತ್ಯಾದಿಗಳು ನಮ್ಮ ಇದರಲ್ಲಿ ನಡ್ಕೊಂಡು ಬಂದ್ವಿ. ಹಾಗಾಗಿ ಪ್ರತಿ ಗ್ರಹಣದಲ್ಲಿ ಆ ಆಚರಣೆ ಮಾಡಲಿಕ್ಕೆ ಹೋಗ್ತೇವೆ. ಈಗ ಏನಂದ್ರೆ ಆ ಉಪವಾಸ ಮಾಡದವರು ಕೂಡ, ಗೊತ್ತಿಲ್ಲದವರು ಕೂಡ ಏನೋ ಆಗ್ತದೆ ಏನೋ ಭಯದಿಂದ ಮಾಡ್ತಾರೆ. ಅದೊಂದು ಸಂಪ್ರದಾಯವನ್ನು ಬಹಳ ವರ್ಷಗಳಿಂದ ಮಾಡಿಕೊಂಡವರು. ಹೌದು, ಸರಿ. ಇದು ಮಾಡದೇ ಇದ್ದವರು ಕೂಡ ಅವತ್ತು ಅದಕ್ಕೆ ಹೌದೌದು. ಯಾಕಂದ್ರೆ ಎಲ್ಲರೂ ಮಾಡ್ತಾರೆ, ಮತ್ತೆ ನಾನು ಭಯಕ್ಕೆ ಇದು ಅಂತೇಳಿ. ಈ ಎಂತ ಹೇಳ್ತಾ ಒಂದು ಮಾತಿದೆ, ಬೆತ್ತಲ ರಾಜ್ಯದಲ್ಲಿ ಬಟ್ಟೆ ಹಾಕೊಂಡು ನಾಚಬೇಕು ಅಂತ. ಹೀಗೆ ಆಗ್ತದೆ ಪರಿಸ್ಥಿತಿ ಅಲ್ವಾ? ಆದ್ರೆ ಆ ಥರ ಬೇಡ. ಅನುಭವ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ, ಅಂದ್ರೆ ಓದುವುದು ಅಂತಲ್ಲ, ಈಗ ಇಂಟರ್ನೆಟ್ ಅಲ್ಲಿ ಎಲ್ಲ ಬರ್ತದೆ, ವೆಬ್ಸೈಟ್ಲೆಲ್ಲ. ಆದರೆ ಸಹಜವಾಗಿ ಕಂಡು ಇದ್ದಾರೆ ಬಹಳಷ್ಟು. ಈಗ ನಿಮ್ಮ ಸ್ಟುಡಿಯೋದ ಹಾಗೆ ಅನೇಕ ಬೇರೆ ಬೇರೆ ವಲಯದಲ್ಲಿ ಮಾಡ್ತಾರೆ ಅಂತ ಅನುಭವ ಪಡ್ಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಅದು ಅವರವರಿಗೆ. ಮತ್ತು ಈ ವಿಚಾರಗಳೆಲ್ಲವೂ ಕೂಡ ನನ್ನ ಪ್ರಕಾರ, ನನ್ನ ಅನಿಸಿಕೆ ಎಂದರೆ, ಅದು ಒಳ್ಳೆಯದು ಕೆಟ್ಟದ್ದು ಅಥವಾ ಎಂತ ಇದ್ರು ಅದು ವೈಯಕ್ತಿಕ. ನಾವು ಸಮಷ್ಟಿಗೆ ಎಲ್ಲರಿಗೂ ಹೀಗೆ ಆಗ್ತದೆ ಅಂತ ಭಾವಿಸ್ತೇವೆ. ಹಾಗೆ ಆಗೋದಿಲ್ಲ. ಎಷ್ಟೋ ಮಂದಿ ಅವರವರು ಮೌನವಾಗಿ ತಿಳ್ಕೊಂಡು ಅವರವರು. ಅಂದ್ರೆ ನಾಡಿದ್ದು ಜುಲೈ 27 ಚಂದ್ರಗ್ರಹಣವನ್ನು ಬಹಳ ಸಂತೋಷವಾಗಿ ಆಚರಣೆ ಮಾಡೋಣ. ಆಚರಣೆ ಏನು ಅನುಭವ ಪಡ್ಕೊಳ್ಳುವಂಥದ್ದು ಅಂದ್ರೆ ಬಹಳ ಒಂದು ದುಃಖ ತಪ್ತವಾದ ಮತ್ತು ಗ್ರಹಣ ಅನ್ನುವಂಥದ್ದು ಕತ್ತಲೆಯ ದಿನ ಅನ್ನುವಂಥ ಒಂದು ಭ್ರಮೆಗಳು ಬೇಡ. ಅಂದ್ರೆ ನಮಗೆ ನಾವೇ ಕತ್ತಲೆ ಆಗುವುದು, ಆ ನೆರಳಿನ ಒಳಗಡೆ ಹೋಗುವಂಥದ್ದು ಬೇಡ ಅಂತ ಅನ್ನುವಂಥದ್ದು. ಅಂದ್ರೆ ತುಂಬಾ ಅದನ್ನ ತಿಳ್ಕೊಳ್ಳುವಂತ ದಿನವನ್ನಾಗಿ ಮಾಡಬಹುದು. ಬಹುಶಃ ಇದು ಬಹಳ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ತೀರಾ? ಹೇಗೆ, ಯಾವ ರೀತಿಯಲ್ಲಿ ಮಾಡಬಹುದು? ಈಗ ನೋಡಿ, ನಾಳೆ ದಿನ ಗ್ರಹಣ 27ಕ್ಕೆ ಅದು ಏನಾಗ್ತದೆ, 10 ಗಂಟೆ ಸ್ಟಾರ್ಟ್ ಆದ್ರೂ 1 ಗಂಟೆ ರಾತ್ರಿ 1 ಗಂಟೆ ಸುಮಾರು 51 ನಿಮಿಷಕ್ಕೆ ಪೂರ್ಣ ಗ್ರಹಣ ಅಂತ ಬರುವುದು. ಅಷ್ಟೊಳಗೆ ಸಹಜವಾಗಿ ಅಲ್ಲಿವರೆಗೆ ಒಂದು ಸ್ವಲ್ಪ ಏನೋ ಶೇಡ್ ಇರ್ತದೆ. ಹೌದೌದು, ಸ್ವಲ್ಪ ಡಲ್ ಆಗಿರ್ತದೆ. ಆಮೇಲೆ ಪೂರ್ತಿಯಾಗಿ 11:45 ಸುಮಾರಿಗೆ ಒಂದು ಪಾರ್ಶ್ವ ಕಾಣುತ್ತೆ. ಕಾಣ್ತಾ ಅಂದ್ರೆ ಅದು ಡಲ್ ಆಗಿರುತ್ತೆ ಅಷ್ಟೇ. ಆದ್ರೆ ಪೂರ್ತಿ ಆ ಕೆಂಪು ಬಣ್ಣಕ್ಕೆ ಬರುವಂತದ್ದು ಅಥವಾ ಡಲ್ ಆಗಿ ಪೂರ್ತಿ ಮರೆಯಾಗುವುದು ಅದು ಸಾಮಾನ್ಯ 1 ಗಂಟೆ 51 ನಿಮಿಷಕ್ಕೆ. ಹಾಗೆ ಹೆಚ್ಚಿನವರಿಗೆ ಆಗ್ಲೇ ಗ್ರಹಣ ಬಡದಿರ್ತದೆ, ಮಲಗಿರ್ತಾರೆ. ಕೊನೆಯ ಕ್ಷಣಕ್ಕೆ ಬರ್ತಾ ಇದ್ದೇವೆ. ಅಂದಾಜೊಂದು ವರ್ಷಕ್ಕೆ ಎಷ್ಟು ಚಂದ್ರಗ್ರಹಣ ನೋಡಿ, ಅದೇ ಹೇಳಿದ್ದೇನೆ. ಒಟ್ಟು 7 ಗ್ರಹಣಗಳು, ಸೂರ್ಯ ಮತ್ತು ಚಂದ್ರ ಸೇರಿ ಆಯ್ತಲ್ಲ. ಅದರಲ್ಲಿ ಚಂದ್ರಗ್ರಹಣ 3 ಆಗ್ಬೋದು, 4 ಆಗ್ಬೋದು. ನೋಡಿ, ಈ ವರ್ಷ ನಮಗೆ ಭಾರತದಲ್ಲಿ ಕಂಡದ್ದೇ 2 ಚಂದ್ರಗ್ರಹಣಗಳು, 2. ಅದರಲ್ಲಿ ಮತ್ತೆ 3 ಸೂರ್ಯಗ್ರಹಣ ನಮ್ಗೆ ಯಾವುದು ಕಾಣಲಿಲ್ಲ. ವಾರ್ಷಿಕ ಕ್ರಿಯೆ ನಮಗೆ 7 ಅಂದ್ರೆ ಅದು ಈ ಪ್ರಕ್ರಿಯೆ ನಾನು ಹೇಳಿದ್ರೆ ಚಲನೆ ಅರ್ಥ ಮಾಡ್ಕೊಂಡ್ರೆ ಅದು ಎಲ್ಲೆಲ್ಲಿ ಅಡ್ಡ ಬರ್ತದೆ ಆಗ ಒಂದು ಗ್ರಹಣ ಆಗ್ತದೆ. ಅಂದಾಜು 7 ಗ್ರಹಣಗಳು ಮ್ಯಾಕ್ಸಿಮಮ್ ಅಷ್ಟಾಗ್ತದೆ. ಸೂರ್ಯನಿಗೆ 7 ಅಲ್ಲ, ಒಟ್ಟು 7 ಗ್ರಹಣಗಳು. ಕೆಲವೊಮ್ಮೆ 5 ಆಗ್ತದೆ, 3 ಆಗ್ತದೆ, 2 ಆಗ್ತದೆ. ಅಂದ್ರೆ ಅದರ ಸ್ಥಾನಕ್ಕೆ ಅನುಗುಣವಾಗಿ. ಸೊ ಸಹಜವಾಗಿ ನಮ್ಮ ಗ್ರಹಣದ ಪ್ರಕ್ರಿಯೆ ಏನು ನಡೀತದೆ ಅದೇ ರೀತಿಯಲ್ಲಿ ಜುಲೈ 27ಕ್ಕೆ ಈ ಗ್ರಹಣ ಕೂಡ ನಡೀತಾ ಇದೆ ಅಂತ ಅನ್ನುವಂಥದ್ದು. ಸೊ ನಾಡಿದ್ದು ಏನಾದರೂ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಸರ್ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ? ಎಲ್ಲಿ ಯಾವ ರೀತಿ ಕಾರ್ಯಕ್ರಮ ಹಾಕಿಕೊಂಡಿದೆ? ಬಹುಶಃ ಹೆಚ್ಚಿನ ಗೊತ್ತಿದೆ, ನಾವು ಸಾರ್ವಜನಿಕವಾಗಿ ಅಲ್ಲಲ್ಲಿ ಮಾಡ್ತೇವೆ.
ಈಗ ನಮ್ಮಲ್ಲಿ ಮಂಗಳೂರಲ್ಲಿ ವಿಜ್ಞಾನ ಕೇಂದ್ರ ಅಂತ ಆಗಿದೆ ಅಲ್ವಾ, ಪ್ಲಾನೆಟೇರಿಯಂ ಕೂಡ ಆಗಿದೆ. ಹಾಗಾಗಿ ಅವ್ರ ಜೊತೆ ಸೇರಿಕೊಂಡು ಅಲ್ಲೇ ಮಾಡೋಣ ಅಂತ ಇದ್ದೇವೆ. ಮತ್ತೆ ಅದು ಅದ್ರ ಒಳಗೆ ಟಿಕೆಟ್ ಇತ್ಯಾದಿ ಇಲ್ಲ, ಪಬ್ಲಿಕ್ ಓಪನ್ ಆಗಿ. ಬಟ್ ಇದು ಮಾತ್ರ ಮರಿಬೇಡಿ, ಇದು ಮಧ್ಯರಾತ್ರಿ ಕಾಣುವಂಥದ್ದು. ಆಸಕ್ತಿ ಇದ್ದವರು ಬರ್ಬೋದು. ಮತ್ತೆ ಮೋಡ ಮಳೆ ಇತ್ಯಾದಿಗಳೆಲ್ಲ ಇರ್ತದೆ, ಅದು ಹೇಳಿಕ್ಕೆ ಆಗುದಿಲ್ಲ. ಅದಕ್ಕೆ ಅನುಗುಣವಾಗಿ ಅನುಭವ ಪಡ್ಕೊಳ್ಳೋದನ್ನ ವಿವರಣೆ, ಈಗ ಅಲ್ಲಿ ಕಾಣಿದ್ರು ನಾವು ವಿವರಣೆ ಕೊಡ್ತಾ ಇರ್ತೇವೆ, ಕೆಲವು ಮಾಡೆಲ್ಗಳಿರ್ತವೆ. ಈ ಅನುಭವ ಪಡ್ಕೊಂಡಾಗ ಅದು ವೈಯಕ್ತಿಕವಾಗಿ ಅವರವರಿಗೆ ಸೇರ್ಕೊಳ್ತದೆ, ಅದು ಮುಂದೆ ಸದಾ ಅವರ ತಲೆಯಲ್ಲಿ ಇರ್ತದೆ. ಅಂಥದನ್ನ ಮಾಡ್ತಾ ಇದ್ದೇವೆ. ಏನು ಹೇಳಿಕೆ ಬಯಸ್ತೀರಿ ಮೇಡಮ್? ನೋಡಿ, ಸಾರ್ವಜನಿಕ ನಾವು ಬೇಡವಾದ್ದನ್ನು ಬಹಳಷ್ಟು ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಪಿಜ್ಜಾ ಬರ್ಗರ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ರೂ ತಿಂತಾ ಇರ್ತೇವೆ, ಹಾಗೆ ಮೊಬೈಲ್ ಹೆಚ್ಚು ಬಳಸೋದಲ್ಲ ಅಂದ್ರೂ ಮಾಡ್ತೇವೆ. ಹಾಗೆ ಇದನ್ನ ಯಾರೋ ಹೇಳಿಟ್ಟಿದ್ದನ್ನ, ಸತ್ಯವಲ್ಲದನ್ನ ಇದನ್ನ ಯಾಕೆ ಫಾಲೋ ಮಾಡಬೇಕು? ಅದ್ರ ಬದಲು ನಾವು ವಿಜ್ಞಾನ ವಿಷಯವನ್ನು ತಿಳ್ಕೊಳ್ಳೋಣ, ಇನ್ನೂ ಹೆಚ್ಚು ಪ್ರಾಕ್ಟಿಕಲ್ ಆಗಿ ನಾವು ಇದನ್ನ ಅನುಭವಿಸೋಣ, ಈ ಚಂದ್ರಗ್ರಹಣ ಸಂಪೂರ್ಣವಾಗಿ ಎಂಜಾಯ್ ಮಾಡೋಣ ಅಂತ ಹೇಳಿ. ಎಸ್ ಮೇಡಮ್, ಸರೋಜ ಪ್ರಕಾಶ್ ಅವರಿಗೂ ಜಯಂತ್ ಅವರಿಗೂ ಸರ್ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದು ಮಾಹಿತಿ ಕೊಟ್ಟಿದ್ದಕ್ಕೆ. ಎಸ್ ವೀಕ್ಷಕರೇ, ನಾಡಿದ್ದು ಜುಲೈ 27ಕ್ಕೆ ಚಂದ್ರಗ್ರಹಣ ನಡೀತದೆ. ಬಹುಶಃ ವರ್ಷದಲ್ಲಿ ಒಂದು 7 ಗ್ರಹಣಗಳು ನಡೀತವೆಂತೆ. ಅದೇ ಪ್ರಕಾರವಾಗಿ ಈ ಗ್ರಹಣವೊಂದು ನಡೀತದೆ ಅನ್ನುವಂಥದ್ದು ಸಾಮಾನ್ಯ ಮತ್ತು ಸಹಜ ಸೌರವ್ಯೂಹದ ಒಂದು ಕ್ರಿಯೆಯ ಒಂದು ಭಾಗ. ಈ ಸಂದರ್ಭದಲ್ಲಿ ಸಮುದ್ರ ಮಾಮೂಲಿ ಅದರ ಕ್ರಿಯೆಗಳನ್ನು ಮಾಡ್ತಾ ಇರ್ತದೆ, ಇನ್ನು ನದಿಗಳು ಅದರ ಕ್ರಿಯೆಗಳನ್ನು ಮಾಡ್ತಾ ಇರ್ತದೆ. ಇಲ್ಲೆಲ್ಲೋ ಬೋರ್ಗೆರೆದು ಮತ್ತೊಂದು ಇನ್ನೊಂದು ಏನೂ ಆಗೋದಿಲ್ಲ ಅಂತ ಅನ್ನುವಂಥ ಭರವಸೆಯನ್ನು ಖಂಡಿತವಾಗಿ ಕೂಡ ನೀಡಬಹುದು. ಯಾಕೆಂದರೆ ಈಗಾಗಲೇ ಸರಿ ಹೇಳಿದ ಹಾಗೆ ಆ ಒಂದು ಸಹಜ ಬಂದದ್ದು ಮತ್ತು ಆ ದಿನದಲ್ಲಿ ಬಹಳ ಸಂತೋಷವಾಗಿ ಇದ್ದುಕೊಂಡು ತಿಂದುಂಡು ಜೊತೆಗೆ ಗ್ರಹಣವನ್ನು ವೀಕ್ಷಣೆ ಕೂಡ ಮಾಡಬಹುದು. 11:46 ಸುಮಾರಿಗೆ ಒಂದು ಪಾರ್ಶ್ವ ಭಾಗ ಕಾಣುತ್ತದೆ. ಮತ್ತೆ ಸುಮಾರು 1:55 ನೀವು ಮಲಗಿದ್ರೆ ನಿಮ್ಗೆ ಏನು ಗೊತ್ತಾಗೋದಿಲ್ಲ. ಎದ್ದು ಗ್ರಹಣವನ್ನು ನೋಡೋಣ ಅಂತ ನಿಮ್ಮ ಟ್ಯಾರಿಸ್ ಮೇಲೆ ಹೋದ್ರೆ ಖಂಡಿತವಾಗಿಯೂ ಕೂಡ ಚಂದ್ರಗ್ರಹಣವನ್ನು ಯಾವ ರೀತಿ ನಡೀತದೆ ಅಂತ ಅನ್ನುವಂಥದ್ದು ವೈಜ್ಞಾನಿಕವಾದಂಥ ಒಂದು ಕುತೂಹಲವನ್ನು ವೀಕ್ಷಣೆ ಮಾಡಲಿಕ್ಕೂ ಕೂಡ ಈ ಸಂದರ್ಭದಲ್ಲಿ ಸಾಧ್ಯ ಇದೆ ಅಂತ ಅನ್ನುವಂಥದ್ದು ಇದು ಈ ಹೊತ್ತಿನ ವಿಶೇಷ. ಜುಲೈ 27ರಂದು ಮತ್ತೆ ಒಂದಷ್ಟು ವಿಶೇಷಗಳಿನ ಕಾರ್ಯಕ್ರಮಗಳೊಂದಿಗೆ ಮತ್ತೆ ನಾವು ಬರ್ತೇವೆ, ಈ ಬಗ್ಗೆ ಒಂದಷ್ಟು ಮಾಹಿತಿ ನೀಡಲಿಕ್ಕೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರ್ತಾ ನೋಡ್ತಾರೆ ನ್ಯೂಸ್. ನಮಸ್ಕಾರ.